പടവാഴിയുള്ളോളെ പഞ്ചാര മുടിയുള്ളോളെ പദപൊങ്ങും ചിരിയുള്ള പൂങ്കരി ദേവി പെണ്ണെ സൈനവാ ബീബി പടവാഴിയുള്ളോളെ പഞ്ചാര മുടിയുള്ളോളെ പദപൊങ്ങും ചിരിയുള്ള പൂങ്കരി ദേവി പെണ്ണെ സൈനവാ ബീബി ചിഞ്ചൂര ചിരഞ്ചിരയുണ്ട് നല്ല മുള്ള താമരച്ചിണ്ട് പതുരത്ത പെണ്ണിന്റെ കൽവിൽ റബ്ബ് കുതിരത്തൊളിപ്പിച്ചു ചിരി പതുരത്ത പെണ്ണിന്റെ കൽവിൽ റബ്ബ് കുതിരത്തൊളിപ്പിച്ചു ചിരി കസവണിഞ്ഞ തേനിനകൾ പൂക്കളായി വിരിഞ്ഞു താരകന്ന മാനസത്തിൽ അമ്പലി തെളിഞ്ഞു കസവണിഞ്ഞ തേനിനകൾ പൂക്കളായി വിരിഞ്ഞു താരകന്ന മാനസത്തിൽ അമ്പലി തെളിഞ്ഞു കടവാളുള്ളോളെ പഞ്ചാര മുടിയുള്ളോളെ കഥപൊങ്ങും ചിരിയുള്ള പൂങ്കരി ദേവി പെണ്ണെ സൈനവാ ബീബി കത്തുന്ന പൊന്മാലയുണ്ട് കത്തുന്ന പൊന്മാലയുണ്ട് കനകവിളയുന്ന കൽവിൽ പൂത്ത് കതിരി മോഹങ്ങൾ ചേരി കനകവിളയുന്ന കൽവിൽ പൂത്ത് കതിരി മോഹങ്ങൾ ചേരി തിരിസമുള്ള മാലമാലവിന്റെ മുന്നിലെത്തി കാത്തിരുന്ന രാവിലെ പുലരിയും തിരിസമുള്ള മാലമാലവിന്റെ മുന്നിലെത്തി കാത്തിരുന്ന രാവിലെ പുലരിയും പടവാള മിഴിയുള്ളോളെ പഞ്ചാര മിഴിയുള്ളോളെ പദപൊങ്ങും ചിരിയുള്ള പൂങ്കരി ദേവി പെണ്ണെ സൈനവാ ബീബി പഞ്ചാര പാലുട
ഒതുത്തൊളിപ്പറുത്തു മാങ്കനി കവി സംശയിച്ചിലെച്ചിയോട് മുള്ളടിക്കണ സംശൊളിച്ചൊളിപ്പറുത്തു മാങ്കനി കവി സംശയിച്ചിലെച്ചിയോട് മുള്ളടിക്കണ പടവാഴുള്ളോടെ പഞ്ചാര മുടിയുള്ളോടെ പദപൊങ്ങും ചിരിയുള്ള പൂങ്കരി ദേവി സൈനബാബി പടവാഴുള്ളോടെ പഞ്ചാര മുടിയുള്ളോടെ പദപൊങ്ങും ചിരിയുള്ള പൂങ്കരി ദേവി സൈനബാബി Only Paris. No Paris. Come on. ये तो जरा तुलु जरा हाँ आओ नम्मा आओ कन्नड़ इष्टा है ಏನ್ರಿ ಬಾ ಚಪ್ಪಲ ಬಿಡ್ರಪ್ಪ ಏನಪ್ಪ ಹಿಂಗ್ ಮಾಡ್ತೀರಿ ಓಕೆ ನಿಮ್ಮನ್ನ ಖುಷಿಪಡಿಸಲಿಕ್ಕೆ ಒಂದು ಸುಂದರವಾದ ಗೀತೆಯನ್ನು ಕೊಡಬೇಕು. ಅದರಂತೆ ನಾವು ಗೇಮ್ಸ್ ಅನ್ನು ನಿಮಗೋಸ್ಕರ ತಯಾರು ಮಾಡಿದ್ದೇವೆ. ನೀವು ತಯಾರಾಗಿ ನಾನು ನಿಮ್ಮ ಜೊತೆಯಲ್ಲಿ ನೇರವಾಗಿ ಬಂದು ಮಾತಾಡ್ತೀನಿ. ಒಂದು ಸುಂದರವಾದಂತಹ ಗೀತೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಹಿನ್ನೆಲೆ ಗಾಯಕ ಪ್ರಕಾಶ್ ಮಹಾದೇವನ್. ಸನಿ ಮೋಡ ಸಾಗಿ ಬಂದೆ ಪ್ರೀತಿಗೆ ಮುತ್ತಾಗಿ ಬೇರೆ ಎರಡು ಸಹ ಏನನ್ನು ಮಾತಾಡಿದೆ ಭಾವನೆ ಬಾಕಿ ಒಂದು ಮಳೆ ಹೇಗೋ ಜೊತೆಯ ತುಂಬ ಸೊಗಸಾಗಿ ಯಾರ್ದೆಲ್ಲ ಕೈ ಖಾಲಿ ಇದೆ ಚಪ್ಪಾಳೆ ನಮಗೋಸ್ಕರ ಬರುವುದಾ ನಿಮ್ಮ ಆಶೀರ್ವಾದ ಸನ್ನೆಗಳಿ ಸೋಸ ಕಣ್ಣುಗಳಿ ಕತ್ತು ಕೊಡುವುದವಿನ ಕಾರಣವಳಿ ಸ್ಪರ್ಶ ಬಯಸಿದೆ ಮನರಾಳಗಳು ಎಷ್ಟೋ ಸಿಗಲಿವೆ ಎಂತ ತಮಕ ಸೇರೋ ಸಲುವ ಎಲ್ಲ ಅತಿಯಾಗಿ ಮಾತಾಡಿದೆ ಯಾತನೆ ಹೀಗಾಗಿದೆ ಒಂದು ಮಳೆ
थैंक यू वजी गेम्स निकले तयार ಒಂದು 6 ಜನ ದಯವಿಟ್ಟು 6 ಜನ ವೇದಿಕೆ ಮೇಲೆ ಬನ್ನಿ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವವರು ಯಾರಾದರೂ ದಯವಿಟ್ಟು 6 ಮೆಂಬರ್ಸ್ ಆನ್ ದಿ ಫ್ಲೋರ್ ಪ್ಲೀಸ್ ಗಿಫ್ಟ್ ಇದೆ ಗಿಫ್ಟ್ ವೋಚರ್ ಇದೆ ನಿಮಗೆ ಒಳ್ಳೆಯ ಡಿಸ್ಕೌಂಟ್ ಇದೆ ಸೊ ದಯವಿಟ್ಟು 6 ಜನ ವೇದಿಕೆಗೆ ಬನ್ನಿ 6 ಜನ ಸೊ ಸುಂದರವಾದಂತಹ ಪುಟಾಣಿ ಮಕ್ಕಳು ನಮ್ಮ ಜೊತೆಯಲ್ಲಿ ಬರ್ತಾ ಇದ್ದಾರೆ 6 ಜನ ಕೇಳಿದ 60 ಜನ ಬರ್ತಾ ಇದ್ದಾರೆ ಚಪ್ಪಾಳೆ ಕೊಡ್ರಿ ಮಕ್ಕಳಿಗೆ ಅವರಿಗೆ ಜೋರಾಗಿ ಚಪ್ಪಾಳೆ ಬರಲಿ ಸರ್ ನಿಮ್ಮ ಹೆಸರು ಹೇಳ್ಬೋದಾ ಮಿಕ್ಕಿ ಮೌಸ್ ಅಲ್ಲ ಮೌಸ್ ಮಿಕ್ಕಿನಾ ಮೌಸ್ ಮಿಕ್ಕಿ ಸೊ ಇನ್ನೊಂದು ಬರ್ತಾ ಇದೆ ನೋಡಿ ನಾನು ಮಕ್ಕಳನ್ನ ಕರೆದಿದ್ದೀನಿ ಯಾವುದು ಮಾಡಲಿ 60 ಥ್ಯಾಂಕ್ ಯು ಸೋ ಮಚ್ ಹೌ ಯು ಡೂಯಿಂಗ್ ಗುಡ್ ಎವ್ರಿಥಿಂಗ್ ಇಸ್ ಫೈನ್ ಎಲ್ಲ ಚೆನ್ನಾಗಿದ್ದಾರೆ ಮತ್ತೆ ನೀವೇ ಹೀಗೆ ಎಲ್ಲ ಚೆನ್ನಾಗಿದ್ರೆ ಇದ್ಯಾಕೆ ಹೀಗೆ ಚಪ್ಪಾಳೆ ಬರಲಿಕ್ಕೆ ಮಾಡಿ ಎವ್ರಿಬಡಿ ಸೊ ನನಗೆ ಇಲ್ಲಿ 6 ಪುಟಾಣಿ ಮಕ್ಕಳು ಬೇಕಿತ್ತು ಓನ್ಲಿ 6 ಮೆಂಬರ್ಸ್ ಅಂಡ್ ಆಫ್ಟರ್ವರ್ಡ್ಸ್ ಐ ವಿಲ್ ಕಾಲ್ ಯು ಓಕೆ ವೇಟ್ ಸೊ ಒಂದೇ ಲೆವೆಲಿನ 6 ಮಕ್ಕಳನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ 2 3 4 5 ಓಕೆ 5 and 6 ಓಕೆ ನೀವೆಲ್ಲ ಹಿಂದೆ ನಿಂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಆಯ್ತಾ ಓಕೆ ಕೂತ್ಕೊಳ್ಳಿ ಸೊ ನನ್ನ ಜೊತೆಯಲ್ಲಿ ಪುಟಾಣಿ ಮಕ್ಕಳು ಬಂದಿದ್ದಾರೆ ಆ ಮಕ್ಕಳಿಗೋಸ್ಕರ ಆದ್ರೂ ನಮ್ಮ ಜೋರಾದ ಚಪ್ಪಾಳೆ ಬರಲಿ ಯಾಕಂದ್ರೆ ನಾವು ಕೊಟ್ಟಿನವರು ಯಾವತ್ತೂ ಕಡಿಮೆಯವರಲ್ಲ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಉಡುಗೊರೆಯಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿದ್ರೆ ನೋಡಿ ಮೇಲ್ಗಡೆ ಕಾಣ್ತಾ ಇರತಕ್ಕಂತಹ 18 ಔಟ್ಲೆಟ್ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಸ್ಟೂಡೆಂಟ್ಸ್ ಸ್ಟೇಷನರೀಸ್ ಆಮೇಲೆ PS ಲಾಂಡ್ರಿ ಆಮೇಲೆ ಇಲ್ಲಿ ಬರ್ತಾ ಇದೆ ಚಾಕ್ಲೇಟ್ಸ್ ಅಲ್ಲಿ ಪರ್ಫ್ಯೂಮ್ ಗೆ 25% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಹಿಂದಿಗಡೆ ಬರ್ತಾ ಇದೆ SDS 50% ಆಫ್ ಟುಡೇ ಅಂಡ್ ಟುಮಾರೋ ಅಂಡ್ ಟುಮಾರೋ ಟಿಲ್ 1 ಮಂತ್ ಒಂದು ತಿಂಗಳವರೆಗೆ ನಿಮಗೆ ಭರ್ಜರಿಯಾಗಿ ಇಲ್ಲಿ ಉಡುಗೊರೆಯ ಸುರಿಮಳೆ ಸಿಗುತ್ತದೆ ನಿಮಗೆ ಆಫ್ ಸಿಗ್ತದೆ ಆಮೇಲೆ ಡಿಸ್ಕೌಂಟ್ ಸಿಗ್ತದೆ ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್ ನನ್ನ ಜೊತೆ 6 ಪುಟಾಣಿ ಮಕ್ಕಳಿದ್ದಾರೆ ನಾನು ಸಣ್ಣ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೇನೆ ಆರಂಭದಲ್ಲಿ ನಿಮ್ಮ ಹೆಸರು ಲಕ್ಷ್ಯ ತುಂಬಾ ದೊಡ್ಡ ಲಕ್ಷ್ಯ ಉಂಟು ನಿಮಗೆ ಓಕೆ ನಿಮ್ಮ ಹೆಸರು ಫಾಜಿಲ್ ಅಂಡ್ ನಿಮ್ಮ ಹೆಸರು ಜೋರಾಗಿ ಹೇಳಿ ದಾದಾ ಮಾರ್ರೆ ಕಾಂಡ ಪುಂಡಿ ಗುರ್ತು ಜರ ಜೋರಾಗಿ ಚಪ್ಪಾಳೆ ಕೊಡಲಿ ಜೋಕ್ಲಿಗೆ ನಿಮ್ಮ ಹೆಸರು ಯಾವ ಮಳೆ ಗೊತ್ತಾಯ್ತಾ ಮುಂಗಾರು ಮಳೆ ಕೇಳಿದೆ ಇದು ಹೊಸ ಮಳೆ ನಿಮ್ಮ ಜೋರಾಗಿ ಚಪ್ಪಾಳೆ ಕೊಡಿ ಇನ್ನೊಮ್ಮೆ ಹೇಳಿ ಹೆಸರು ಹೇಳಿ ಅಶಾದ್ ಮಲೆ ನನಗೆ ಶಬರಿಮಲೆ ಅಂತ ಕೇಳಿದಾಗ ಓಕೆ ನಿಮ್ಮ ಹೆಸರು ಅರ್ಷಾದ್ ಮೊಹಮ್ಮದ್ That's the spirit of the boy. Come on. ಮೊಹಮ್ಮದ್ ನಿಶಾಮ್ ಓಕೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ ನನ್ನ ಜೊತೆಯಲ್ಲಿ 6 ಯುವ ಅಥವಾ ಸಾಫ್ಟ್ ಯುವ ಮಕ್ಕಳಿದ್ದಾರೆ ಇಲ್ಲಿ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ ಹೀಗೆ ಲೈನ್ ಅಲ್ಲಿ ಇಲ್ಲಿ ಗೆರೆ ಕಾಣ್ತದಲ್ಲ ಗೆರೆಯಲ್ಲಿ ನಿಂತ್ಕೊಳ್ಳಿ ಕನ್ನಡ ಬರ್ತದಾ ಓಕೆ ಅಂಚಿ ತುಯರ ಬಲ್ಲಿ ಅವ ಏನನ್ನು ಮಾತ್ರ ತೋಡು ಎದುರು ಬಲ್ಲಿ ಬರುದಿಲ್ಲ ಹಿಂದಿ ಆತಾ ತುಳು ಬರುವುದು हिंदी ओनली ओके तो थोड़ा सामने आ जाइए आप सभी को एक बार जोरदार तालियां हो जाए ये बच्चों के साथ छोटा सा गेम में खेलता हूँ बच्चों को एनकरेजमेंट करना आपका जरूर आपका फर्ज बनता है मैं शुरू से यहाँ से दिखाता हूँ क्योंकि वहाँ पर जगह कम है मालूम पड़ा है सबको हिंदी मालूम है मात्रे तुಳು ಬರ್ಕೊಂಡ ಬಾರಿ ಬಾರಿ ಕೆಲವರಿಗೆ ತುಳುವೇ ಬರ್ಬೋದು ಕೆಲವರಿಗೆ ಹಿಂದಿ ಬರ್ತಿನೇ ಇದೆ ಕೆಲವರಿಗೆ ಹಿಂದಿಯೇ ಬರ್ಬೋದು ತುಳು ಬರ್ಬೋದು ಸೊ shall I tell you in English everybody know English right okay so I'll start from here so audience can be watch it on me so ಶುರು ಹೀಗೆ ಮಾಡಿ ನಮಸ್ತೆ look at me okay like this ಮಾಡಿ ಓಕೆ ಈಗ ಅದು ಅವರಿಗೆ ನನ್ನ ಗೇಮ್ಸ್ ಸ್ಟಾರ್ಟ್ ಆಗಬೇಕು ಗಾಂಧೀಜಿ ಬಗ್ಗೆ ಗೊತ್ತಾ ಗಾಂಧೀಜಿ ಗೊತ್ತಾ ನಿಮಗೆ ಮೋಹನ್ ಚಂದ್ ಕರಮ್ಚಂದ್ ಗಾಂಧಿ ತುಂಬಾ ಮಕ್ಕಳಿಗೆ ಗೊತ್ತಿಲ್ಲ ಶಾಲೆಯಲ್ಲಿ ಕಲಿಸ್ತಾರೆ ಏನು ಕಲಿತಾರೆ ಅವರಿಗೂ ಗೊತ್ತಿಲ್ಲ ಓಕೆ ಲಾಕ್ಡೌನ್ ಅಲ್ಲೆಲ್ಲ ಮರ್ತೋಗಿದೆ ಓಕೆ ಗಾಂಧೀಜಿ ತೋರಿಸಿ ಹೀಗೆ ತೋರಿಸಬೇಕು जी इस तरह दिखाइए जब मैं नाम बोलूंगा आप एक लेटेस्ट बच्चा है हिंदी में ही बोलना पड़ेगा राइट तो मैं जब बोलूंगा गांधी जी आपको इस तरह दिखाना पड़ेगा गांधी जी बताइए गांधी जी हाँ
अब बोलिए नेहरू जी नमस्ते नमस्ते हाँ वेरी गुड अब सुभाष जी सल्यूट नो राइट हैंड डोंट बी लेफ्ट हैंड चप्पल कोले ಥ್ಯಾಂಕ್ ಯು ಸೋ ಮಚ್ ಲೇಡೀಸ್ ಅಂಡ್ ಜೆಂಟಲ್ಮನ್ ಈಗ ನಾನು ಗೇಮ್ಸ್ ಅನ್ನು ಆರಂಭ ಮಾಡ್ತಾ ಇದ್ದೇನೆ ನಾನು ಹೇಳ್ತಾ ಹೋಗ್ತೇನೆ ಒಂದು 2 ನಿಮಿಷದಲ್ಲಿ ಶಾರ್ಟ್ ಅಲ್ಲಿ ಮುಗಿಸ್ತೇನೆ ನನಗೆ ಇಬ್ಬರು ಗೆಸ್ಟ್ ಬೇಕು ಯಾರಾದರೂ ಎನಿಬಡಿ ಕ್ಯಾನ್ ಬಿ ದ ನೀವೇ ಹೇಳ್ತೀರಾ ನೀವು ಕ್ಯಾಮೆರಾದಲ್ಲಿ ಕರೆಕ್ಟ್ ಕಾಣ್ತದಲ್ಲ ಯಾರು ಔಟ್ ಯಾರು ಏನು ಹೇಳಬೇಕು ओके अब बताएंगे मैं फास्ट बोलते जाऊंगा आपके लिए स्पेशली मैं हिंदी में बोल रहा हूं ताकि आप ठीक से समझ सके जब मैं गांधी जी बोलूंगा ये बताना पड़ेगा नेहरू जी बोलूंगा इस तरह बताना पड़ेगा जब मैं सुभाष जी बोलूंगा तो सैल्यूट करना पड़ेगा ओके उसके बाद में मैं तुलु में भी बात करता हूं ओके रेडी फॉर स्टार्ट गांधी जी नेहरू जी सुभाष जी हाँ दिस इज द स्पिरिट ऑफ नेशन ओके एक बार जोरदार ताली हो जाए गांधी जी नेहरू जी सुभाष जी गांधी जी नेहरू जी सुभाष जी आप इधर आइए ये मेरा मुझे कंफ्यूजन कर रहे हैं कि गांधी जी कौन है नेहरू जी कौन है समझ में नहीं आता ओके आपको मैं बोलूंगा मुझ पर कंसंट्रेशन करना पड़ेगा अब किसी को देखो नहीं किसी को सुनो नहीं सिर्फ मुझे देखो और मेरी आवाज सुनो उस तरह एक्ट करो मैं हिंदी में तुलु में कन्नड़ा में मराठी में गुजराती में पंजाबी में अरबिक में सब में बोलूंगा तो आपको पहचानना पड़ेगा ओके राइट एवरीबॉडी राइट ओके द फाइनल स्पिरिट ऑफ गेम इज स्टार्टिंग नाउ यार जोरदार ताली इस बच्चों के लिए गांधी जी नेहरू जी सुभाष जी गांधी जी नेहरू जी सुभाष जी गांधी जी नेहरू जी सुभाष जी गांधी जी ये ಈತಿ ಬೇಗ ಸೋಪುನ ತುಳುವರ್ಪುಂಡ ಬರ್ಪುಂಡ ತುಳುವಂಡ ಕನ್ನಡ ಬರ್ತದೆ ಇಲ್ಲ ಇಂಗ್ಲಿಷ್ ಬರ್ತದೆ ಮರಾಠಿ ಬರ್ತದೆ ಗುಜರಾತಿ ಬರ್ತದೆ ಯಾವ ಭಾಷೆ ಮಾತಾಡಿದ್ದು ವೆರಿ ಇದೆಲ್ಲ ಚುಟ್ಟಿ ಬಂದ ಬಂದಲ್ಲಿ ಲಾಸ್ಟ್ ಬಂದವಳಿಗೆ ನಾನೇ जोरली वेरी एक बार जोरदार ताली हो जाए थैंक यू सो मच फॉर पार्टिसिपेटिंग दिस गेम आप उधर बैठ जाइए ओके बचा हुआ अच्छा 5-6 एक बार शुरू करते हैं गांधी जी नेहरू जी सुभाष जी गांधी जी नेहरू जी सुभाष जी गांधी जी सुभाष जी नेहरू जी अಯ್ಯೋ ಇಂದು ಮಳೆ ಬಿಲ್ಲು ಎಂತ ನೋಟ ಹೆಸರು ನಿಶಾ ಎಷ್ಟನೇ ಕ್ಲಾಸ್ 5ನೇ ಈಗ ಎಷ್ಟು ಈಗಲೂ ಸಹ ಇಲ್ಲಿ ಕ್ಲಾಸ್ ನಡೀತಾ ಉಂಟಾ ಈಗ ಕ್ಲಾಸ್ ನಡೀತಾ ಉಂಟಾ ಇಲ್ಲ ಓಕೆ ಒಮ್ಮೆ ಜೋರಾದ ಚಪ್ಪಾಳೆ ಕೊಡಿ ಇಶಾನ್ಗೆ ಥ್ಯಾಂಕ್ ಯು ಸೋ ಮಚ್ ಇಶಾನ್ ಪಾರ್ಟಿಸಿಪೇಟಿಂಗ್ ಉಳಿದಿದ್ದು 4 ಮತ್ತೆ ನಾವು ಆರಂಭ ಮಾಡ್ತಾ ಇದ್ದೇವೆ ನಿಮಗೆ ಹುಡುಗರೇ ಇದೆ ಎಕ್ಸ್ಕ್ಯೂಸ್ ಮೀ ಮಕ್ಕಳು ಹೋಗಬೇಡಿ ನಿಮಗೆ ಹುಡುಗರೇ ಇದೆ ಓಕೆ ಗಾಂಧಿ जी नेहरू जी सुभाष जी गांधी जी सुभाष जी गांधी जी क्या यार हमारा इज्जत निकाल दिया आप किधर से हैं हम इंडिया ಒಂದು ಸಾದಾ ಮುಂಚೆ दादा ಮುಂಚೆ ಒಂದು ಬಣ್ಣಿಗೆ सीधा इंडिया से मैं किधर से दुबई से एक बार जोरदार तालियां हो जिस बच्चे के लिए कमान आपके लिए हम बहुत शुक्रगुजार हैं कि आप यहाँ पर तशरीफ लाए हमारे साथ गेम खेले थैंक यू सो मच आप उधर बैठिए आपके लिए मैं बुलाऊंगा दोबारा आप पार्टिसिपेट करो प्राइज जीत कर ही जाना यहाँ से ओके तो बच्चे थे 3 शुरू करते हैं सुभाष जी ಒಂದು ವಾವ್ ಇರುತ್ತೆ ಮಾತ್ರ ಸುಭಾಷ್ ರೈಟ್ ಹ್ಯಾಂಡೆಡ್ ಒನ್ ಪ್ಲೇ ಓಕೆ ಗಾಂಧಿ जी सुभाष गांधी जी सुभाष गांधी जी सुभाष नेहरू जी गांधी जी वाह एक बार जोरदार ताली हो जाए इसको बोलते हैं बच्चे इनकी मेमोरी टेस्ट कर रहा हूं मैं और कुछ नहीं इट्स वेरी सिंपल गेम वी आर प्लेइंग हियर बिकॉज़ बच्चे लॉकडाउन में सब कुछ भूल चुके हैं यहां तक मां बाप को भी इज राइट क्योंकि जब मोबाइल हाथ में आता है ना तो पूरा दिमाग वहां पर चला जाता है तो नंडो तुरसत चंगाई मारे मोबाइल मक्को कोड तेल्ल ನೆನಪಿಕಟ್ಟು ಮಕ್ಕಳ ಮೆಮೊರಿ ಲಾಸ್ ಆಗುತ್ತೆ ಬಿಕಾಸ್ ಆಫ್ ದ ಮೊಬೈಲ್ ಬಿಕಾಸ್ ನಾನು ಈ ಸ್ಟೇಜ್ ಅಲ್ಲಿ ನಿಂಗೆ ಈ ವಿಷಯ ಚೆಂದಿಲ್ಲ
ನಾಳೆಗೆ ನನ್ನ ಮೇಲೆ ಹಕ್ಕ ಇಟ್ಟುಕೊಳ್ಳಿ. So don't give mobile to kids. Please care them. Please love them. Please make them brilliant student for India. Okay, शुरू करते हैं दोबारा एक बार. गांधी जी, नेहरू जी, गांधी जी, नेहरू जी, गांधी जी. तुम आउट है. देखो ऑनेस्ट बच्चे इसको बोलते हैं. लवली बेबी एक बार जोरदार ताली हो जाए. आप आउट नहीं है, आप इन है. ओके, ಕಾನ್ಸಂಟ್ರೇಷನ್ ಕರೋ, ಟೆನ್ಷನ್ ಮತ್ ಕರೋ. ಅರ್ಥ ಆಗ್ತದೆ. ಓಕೆ, ರೆಡಿ ಫಾರ್ ಸ್ಟಾರ್ಟ್. ಗಾಂಧಿ ಜಿ, ನೆಹರು ಜಿ, ಸುಭಾಷ್ ಜಿ, ಗಾಂಧಿ ಜಿ, ಸುಭಾಷ್ ಜಿ, ಗಾಂಧಿ ಜಿ. ಎರಡು ಮಳೆ ಬಿಲ್ಲು, ಎರಡು ತುಂಡಾಯಿತು. ಕೊನೆಯಲ್ಲಿ ಉಳಿದಿವು ನಮ್ಮ ಹುಡುಗ, ನಮ್ಮ ಹೆಸರು ಫಾಜಿಲ್. ವೆರಿ ಸೈಲೆಂಟ್ ಬಾಯ್. ಐ ಥಿಂಕ್ ಈಸ್ ವೆರಿ ಬ್ರಿಲಿಯಂಟ್ ಬಾಯ್. ಒಮ್ಮೆ ಜೋರ್ದಾರ್ ತಾಲಿ ಹೋ ಜಾಸ್ ಬಚ್ಚೆ ಕೆ ಲಿಯೆ. ಕಮಾನ್. ನೀವು ನಿಂತ್ಕೊಳ್ಳಿ, ಹೋಗಬೇಡಿ. ನಿಮ್ಗೆಲ್ಲರಿಗೂ ಉಡುಗೊರೆ ಇದೆ, ಆಮೇಲೆ ಗಿಫ್ಟ್ ವೋಚರ್ಸ್ ಇದೆ. ಸೊ ಎರಡು ಪುಟಾಣಿ ಮಕ್ಕಳು ಉಳಿದಿದ್ದಾರೆ. ಇವರನ್ನು ನಾನು ಚಾಲೆಂಜಿಂಗ್ ಆಗಿ ತಗೊಳ್ತಾ ಇದ್ದೇನೆ. ಒಬ್ರು ಫಸ್ಟ್ ಬರ್ತಾರೆ, ಒಬ್ರು ರನ್ನರ್ಸ್ ಬರ್ತಾರೆ. ಬಟ್ ನನ್ನ ಪ್ರಕಾರ ಇಬ್ಬರು ಕೂಡ ಫಸ್ಟ್ ಬರ್ತಾರೆ. ಬಿಕಾಸ್ ಆಲ್ ಕಿಡ್ಸ್ ಆರ್ ಫಸ್ಟ್ ಇನ್ ದೇರ್ ಹೋಮ್. ಓಕೆ, ರೆಡಿ ಫಾರ್ ಸ್ಟಾರ್ಟ್. ಗಾಂಧಿ ಜಿ, ನೆಹರು ಜಿ, ಗಾಂಧಿ ಜಿ, ನೆಹರು ಜಿ, ಗಾಂಧಿ ಜಿ, ನೆಹರು ಜಿ, ಗಾಂಧಿ ಜಿ, ನೆಹರು ಜಿ, ಗಾಂಧಿ ಜಿ. ಎಂದಲ್ಲ ಪೇರ್ಚೆ ಒಂದು ಟೈರ್ಡ್ ಆಗ್ತಾನೆ ಮಾರ್ರೆ. ದೋಸಪ್ಪ ಇಂದ ಅನಿಲ್ ಬಾಯ್ ಒಂಚೂರು ಎನರ್ಜೆಟಿಕ್ ಫುಡ್ ಕೊಡ್ಲಿ ಬಾಲೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಉಡುಗೊರೆ ಇದೆ, ಗಿಫ್ಟ್ ಇದೆ. ಡೋಂಟ್ ಗೋ ಎನಿವೇರ್. ಆಫ್ಟರ್ ಡೂಯಿಂಗ್ ದ ಸಾಂಗ್ ವಿಲ್ ಕಾಲ್ ಯು. ಓಕೆ, ಶಿ ಇಸ್ ಅ ವಿನ್ನರ್ ಆಫ್ ದಿಸ್ ಗೇಮ್ ಅಂಡ್ ಹಿ ಇಸ್ ದ ರನ್ನರ್ ಆಫ್ ದಿಸ್ ಗೇಮ್. ಓಕೆ, ಫಾಜಿಲ್ ಸೆಕೆಂಡ್ ಅಂಡ್ ಯು ಫಸ್ಟ್. ನೇಮ್ ಇಲ್ಲ, ಹೆಸರು ಮರ್ತೋಯ್ತಾ? ಲಕ್ಷ್ಯ ಬಿಟ್ಟು ಗೊತ್ತಾಯ್ತು. ಲಕ್ಷ್ಯ ಬಿಟ್ಟು ಹಾಸಿಂ, ನಾಸಿಂ. ಹೆಸರು ಇಷ್ಟು ಮೆಲ್ಲ ಹೇಳ್ತಾರೆ, ನನಗೆ ಕೇಳಿಸ್ತಾ ಇಲ್ಲ. ಮತ್ತೆ ನಾನು ಆಡಿಯನ್ಸ್ಗೆ ಹೇಗೆ ಜೋರು ಹೇಳ್ಬೇಕು, ಗಟ್ಟಿಯಾಗಿ. ನಾಸಿಂ, NASIM, SHIM, ನಾಶಿಮ್. ಸೊ ಒಮ್ಮೆ ಹೆಸರು ನೆನಪಿಟ್ಕೊಳ್ಳಿ. ಪ್ಲೀಸ್ ಹ್ಯಾವ್ ಎ ಸೀಟ್. ನಾನು ನಿಮ್ಮನ್ನು ಕರೀತೇನೆ. ನಿಮಗೆ ಪ್ರೈಸ್ ಇದೆ. ಯುವರ್ ರನ್ನರ್ ಅಂಡ್ ಶಿ ಇಸ್ ಅ ವಿನ್ನರ್. ಪ್ಲೀಸ್ ಹ್ಯಾವ್ ಎ ಸೀಟ್. ನಿಮ್ಗೊಂದು ಸುಂದರವಾದಂತ ಗೀತೆ ಕೂತ್ಕೊಳ್ಳಿ. ನಿಮ್ಮನ್ನು ಕರೀತೇನೆ. ಓಕೆ, ಪ್ರೈಸ್ ಕೊಡ್ಲಿಕ್ಕೆ ಕರೀತೇನೆ. ದಯವಿಟ್ಟು ಹೋಗಬೇಡಿ. ಕಾರ್ಯಕ್ರಮದ ಕೊನೆಯಲ್ಲಿ ಪುಟಾಣಿ ಮಕ್ಕಳಿಗೆ, ವಿಜೇತರಿಗೆ ಬಹುಮಾನ ಇದೆ. ಚಪ್ಪಾಳೆ ಬರ್ಬೋದಾ ಎಲ್ಲರೂ? आजकल तेरे प्यार के दर्जे हर ज़बान पर सबको मालूम है और सबको खबर हो गई. आजकल तेरे प्यार के दर्जे हर ज़बान पर सबको मालूम है और सबको खबर हो गई. आजकल तेरे प्यार के दर्जे हर ज़बान पर सबको मालूम है और सबको खबर हो गई. हमने प्यार ऐसा काम कर लिया, प्यार की राह अपना नाम कर लिया. हमने प्यार ऐसा काम कर लिया, प्यार की राह अपना नाम कर लिया. प्यार की राह अपना नाम कर लिया. आजकल तेरे प्यार के दर्जे हर ज़बान पर सबको मालूम है और सबको खबर हो गई.
खबर हो गई। चुका तेरे तेरे प्यार को करते हैं ज़मा। अच्छा ಚಪ್ಪಾಳೆ ಬರ್ಬೋದು ಇನ್ನೊಮ್ಮೆ ಬ್ಯಾಕ್ ವಾಲ್ಯೂಮ್ पापा कहते हैं बड़ा काम करेगा, बेटा हमारा ऐसा काम करेगा, मगर ये कोई अच्छा नहीं है मेरे जिंदगी। पापा कहते हैं बड़ा काम करेगा, मेरा नाम चिन चिन चू चिन चिन चू बाबा चिन चिन चू रात चांद मेरे हेलो मिस्टर रॉबिडो मेरा नाम चिन चिन चू चिन चू बाबा चिन चिन चू रात चांद मेरे हेलो मिस्टर रॉबिडो थैंक यू थैंक यू थैंक यू। ಹಲೋ ಈಗ ನಿಮ್ಮ ಸಿನಿಮಾಕ್ಕೆ ಬರ್ತಾ ಇದ್ದೇನೆ ಹಲೋ 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 ಚಿಕ್ 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 ಆಡಿಯನ್ಸ್ಗೆ ನೇರವಾದಂತಹ ಪ್ರಶ್ನೆಯನ್ನ ಕೇಳಲಿಕ್ಕೆ ನಿಮ್ಮ ಮಧ್ಯೆ ಬರ್ತಾ ಇದ್ದೇನೆ. ಎಷ್ಟು ಜನ ತಯಾರಾಗಿದ್ದಾರೆ? ಓಕೆ ಓಕೆ ओके 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 तो दोस्तों ऑडियंस के बीच आते हैं करने हेलो 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 आवाज नहीं आ रही सर ओके 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 तो सवाल अब लेकर आपके बीच ओके 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 सवाल लेकर आपके बीच में आया था। थोड़ा टेक्निकल प्रॉब्लम है, थोड़ा कॉर्डलेस फोन वहां तक पहुंच नहीं पा रहा है। तो दोस्तों आपके लिए एक सवाल ये है, अगर कोई इसकी जवाब जाने तो प्लीज यहाँ पर आके हमारे दोस्त यहाँ पर खड़ा हुआ है उसके साथ इसके आंसर बताइए। अगर कौन पहले बताएगा उसको एक जबरदस्त तोहफा मिलेगा, उसके साथ में गिफ्ट वाउचर भी मिलेगा। तो दोस्तों करते हैं पहले फुल फॉर्म ऑफ आरटीओ फुल फॉर्म ಕ್ವಶನ್ ಅರ್ಥ ಆಯ್ತಾ? ಆರ್ಟಿಒ ಎಷ್ಟು ಜನರಿಗೆ ಗೊತ್ತಿದೆ? ಎಷ್ಟು ಜನರು ಡ್ರೈವಿಂಗ್ ಮಾಡ್ತೀರಿ? ಇಲ್ಲಿ ಫೋಕಸ್ ನಮಗೊಂದು ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಫೋಕಸ್ ಡ್ರೈವಿಂಗ್ ಸ್ಕೂಲ್ ಇದೆ ಈ ಒಂದು ಕಟ್ಟಡದಲ್ಲಿ, ಅವರು ನಮಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಸ್ಟೇಷನ್ ಅವರು ಕೊಟ್ಟಿದ್ದಾರೆ, ಎಸ್ಎಸ್ಸಿ ಅವರು ಕೊಟ್ಟಿದ್ದಾರೆ, ಅದೇ ರೀತಿ ಚಾಕ್ಲೇಟ್ಸ್ ಅವರು ಕೊಟ್ಟಿದ್ದಾರೆ, ಅಯ್ಯಂಗಾರ್ ಬೇಕರಿ ಅವರು ಕೊಟ್ಟಿದ್ದಾರೆ. ಹೀಗೆ ಸಾಕಷ್ಟು ಜನ ಇಲ್ಲಿ ನಮ್ಮ ಜೊತೆ ಯಾರೆಲ್ಲ ಸೇರಿಕೊಂಡಿದ್ದಾರೆ ಅವರೆಲ್ಲ ಉಡುಗೊರೆ ಕೊಟ್ಟಿದ್ದಾರೆ. ಹಾಗೆ ವಿಶ್ ಲಾಂಚ್ನವರು ಇವತ್ತು ಹೇರ್ ಸ್ಟೈಲಿಂಗ್ ಪ್ರಸಿದ್ಧಿಯನ್ನು ಪಡೆದಂತಹ ಬ್ಯೂಟಿ ಕ್ವೀನ್ ಗಳಿಗೆ ಮತ್ತಷ್ಟು ಬ್ಯೂಟಿಯ ಮೆರುಗನ್ನು ನೀಡುವಂತಹ ಒಂದು ಲಾಂಚ್ ಇಲ್ಲಿ ಓಪನ್ ಆಗಿದೆ. ಕಾಲ್ಡ್ ವಿಶ್ ಬ್ಯೂಟಿ ಲಾಂಚ್. ಅವರು ನಿಮ್ಮ ಹೇರ್ ಸ್ಟೈಲಿಂಗ್ ಉದ್ದ ಎಷ್ಟೇ ಇರಲಿ ಲೆಕ್ಕಕ್ಕೆ ತಗೊಳ್ಳಲ್ಲ, ದುಡ್ಡು ಮಾತ್ರ ಬರೀ 3,500ಕ್ಕೆ ಇದ್ದಿದ್ದು ಈಗ 1,000 ರೂಪಾಯಿ ಟೋಟಲಿ 1,000 rupees ಆಫ್ ಫಾರ್ ಲಾಂಗ್ ಹೇರ್ ಅವರಿಗೆ ಒಂದು ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ಈಗ ನಿಮಗೆ ಕ್ವಶನ್ ಕೇಳ್ತಾ ಇರುವಂತದ್ದು ಆರ್ಟಿಒ ಇದರ ಫುಲ್ ಫಾರ್ಮ್ ಏನು? ಗೊತ್ತಿದ್ದವರು ಉತ್ತರ ಮಾಡಿ. ಫೋಕಸ್ ಡ್ರೈವಿಂಗ್ ಸ್ಕೂಲ್ ಅವರಿಗಾಗಿ ಒಂದು ಉಡುಗೊರೆಯನ್ನ ನೀಡಿದ್ದಾರೆ. ಎಷ್ಟು ಗೊತ್ತಿದೆ? ಒಂದು ಆನ್ಸರ್ ಈ ಕಡೆ ಬಂದಿದೆ, ಅದು ರೈಟ್ ಆರ್ ರಾಂಗ್ ನಾವು ಚೆಕ್ ಮಾಡ್ತೇವೆ. ಅಂಡ್ please have a pen to her, a paper to her.
ಫುಲ್ ಫಾರ್ಮ್ ಆಫ್ RTO. ಇದರ ಒಂದು ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಯಾರಿದ್ದಾರೆ? ಎಷ್ಟು ಗೊತ್ತಿದೆ? ಬನ್ನಿ 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 ಬನ್ನಿ. ದೂರ ದೂರ ತೋರಿಸು ಮಾರ್ರೆ. ಎದುರು ಬಲ್ಲಿ ಸಭೆಕ್ ಬಲ್ಲಿ ಮೆಲ್ಲ ಬಣ್ಣ ಜೋರ್ ಬಣ್ಣ ಮಾತ್ರ ಗೊತ್ತಾಗ್ಬಿಜ. 3 ಜನ ಉತ್ತರವನ್ನು ಕೊಟ್ಟಿದ್ದಾರೆ. ರಿಲಿಜನ್. ಓಕೆ, ಒಂದು ಸ್ವಾರಸ್ಯಕರವಾದ ಉತ್ತರವನ್ನು ಕೊಟ್ಟಿದ್ದಾರೆ. ರಿಲಿಜನ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಫೀಸ್. ರಿಲಿಜನ್ ಇಟ್ ಮೀನ್ಸ್ ಗೊತ್ತಿಲ್ಲ. ಧಾರ್ಮಿಕವಾದಂತಹ ಪ್ರಕಾಶ್ ಅವರ ಆಧಾರ ಇದೆಯಾ? ರಿಲಿಜನ್ ಇಲ್ಲ. ಓಕೆ, ಸೊ ಇಲ್ಲಿ ಒಬ್ಬರು ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬರು ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಯಾರಿದ್ದಾರೆ? ಕಮ್ ಫಾಸ್ಟ್. Yeah, we got a 4 answer and each every answer is right. ಒಮ್ಮೆ ಜೋರಾದ ಚಪ್ಪಾಳೆ ಕೊಡಿ. ಅದರಲ್ಲಿ ಒಂದು ಮಾತ್ರ ಸ್ಪೆಷಲ್, ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ ಅಂತ. ಸೊ ಫಸ್ಟ್ ಗೆ ಹೇಳಿದಂತ ಮಹಿಳೆಯನ್ನ ವೇದಿಕೆಗೆ ಆಹ್ವಾನಿಸಿದ ನಮ್ಮ ಜೋರಾದ ಚಪ್ಪಾಳೆ ಕೊಡಿ. ಇದೇ ತರ ನಿಮಗೆ ಕ್ವೆಶ್ಚನ್ ಗಳನ್ನ ಕೇಳಿಸ್ತಾ ಇದ್ದೇನೆ. ಜೊತೆಗೆ ಯಾರು ಆನ್ಸರ್ ಕೊಡ್ತಾರೆ ನೋಡುವ. ನಿಮ್ಮ ಹೆಸರು? ರಾಹಿಲ್ ಅವರಿಗೆ ಜೋರಾದ ಚಪ್ಪಾಳೆ ಕೊಡಿ. ಪ್ರಪ್ರಥಮವಾಗಿ ಇವರು ನಮಗೆ ಆನ್ಸರ್ ಅನ್ನು ಕೊಟ್ಟಿದ್ದಾರೆ. ರಾಹಿಲ್ ಅವರಿಗೆ ನಮ್ಮ ಫೋಕಸ್ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಇದರ ಪರವಾಗಿ ಒಂದು ಉಡುಗೊರೆಯನ್ನು ಕೊಡ್ತಾ ಇದ್ದೇನೆ. ಅದರ ಮಾಲಕರು ಇದ್ದರೆ ದಯವಿಟ್ಟು ವೇದಿಕೆಗೆ ಬಂದ ಉಡುಗೊರೆಯನ್ನು ಅವರಿಗೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಫೋಕಸ್ ಡ್ರೈವಿಂಗ್ ಸ್ಕೂಲ್ ಪ್ರಶಾಂತ್ ಡಿಸೋಜ ದಯವಿಟ್ಟು ವೇದಿಕೆಗೆ ಬರಬಹುದಾ? ಅಲ್ಲ, ನಾನೇ ಕೊಡಬೇಕು. ಜೋರಾದ ಚಪ್ಪಾಳೆ ಬರಲಿ. ಸೊ 4 ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಮಾತ್ರ ಡಿಫರೆಂಟ್ ಉತ್ತರವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ದಿಸ್ ಗೇಮ್. ನೆಕ್ಸ್ಟ್ ಗೇಮ್ ಈಸ್ ಫಾರ್ ಯು. ವಾಟ್ ಈಸ್ ದ ಮಿಡಲ್ ಆಫ್ ಪ್ಯಾರಿಸ್? ವಾಟ್ ಈಸ್ ದ ಮಿಡಲ್ ಆಫ್ ಪ್ಯಾರಿಸ್? 10 ಎಣಿಸ್ತೇನೆ. ಅದಕ್ಕಿಂತ ಮುಂಚೆ ಯಾರು ಉತ್ತರ ಕೊಡ್ತಾರೆ ದಯವಿಟ್ಟು ಫಸ್ಟ್. ವಾಟ್ ಈಸ್ ದ ಮಿಡಲ್ ಆಫ್ ಪ್ಯಾರಿಸ್? ಬನ್ನಿ. Okay, next. Next. Anybody else? Come on. What is the middle of Paris? Okay. Thank you so much. ಈ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. What is the middle of Paris? ನ ಮಧ್ಯಭಾಗದಲ್ಲಿ ಇರುವಂತಹ ಅಕ್ಷರದ ಹೆಸರು that called R. PA delete IS delete Paris. So I welcome again the first person who has answered this question. I am giving a small gift to her. Please come on the stage. ವೇದಿಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು 4 ಜನ ಕೊಟ್ಟಿದ್ದಾರೆ. ಆನ್ಸರ್ ಇಸ್ R. ನಿರೀಕ್ಷಾ. ನಿಮಗೆ ನಿರೀಕ್ಷೆ ಇಲ್ವಾ? ನಿರೀಕ್ಷೆ ಇರಲಿಲ್ಲ. ಆದ್ರೆ ದಯವಿಟ್ಟು ವೇದಿಕೆ ಬನ್ನಿ ಸರ್. ಸೊ TS ಲಾಂಡ್ರಿ ಪರವಾಗಿ ಒಂದು ಅತ್ಯುತ್ತಮವಾದಂತಹ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಸದಸ್ಯರಿಗೆ ಆಫರ್ ಕಾರ್ಡ್ ಇದೆ. ಸೊ ನಮ್ಮ ಯಾವುದೇ ಔಟ್ಲೆಟ್ ನಲ್ಲಿ ನೀವು ಊಟ ಮಾಡಿ ತಿಂಡಿ ತಿನ್ನಿ, ನಿಮಗೆ 10% ರಿಯಾಯಿತಿ ಇದೆ. ನಮ್ಮ ಬಂದಿರತಕ್ಕಂತಹ ಮಹನೀಯರಿಗೆ ಕೂಡ 10% ಇದೆ. ಬಟ್ ಅದು ಹೇಗೆ ಅಂತ ಹೇಳಿದ್ರೆ ಆಫ್ಟರ್ 300 above having a food ಅಂತ 300 ರೂಪಾಯಿಗಿಂತ ಮೇಲ್ಪಟ್ಟು ನೀವು ತಿಂದ್ರೆ ಅಥವಾ ಪಾರ್ಸಲ್ ತಗೊಂಡು ಹೋದ್ರೆ ನಿಮಗೆ 10% ರಿಯಾಯಿತಿ 1 ತಿಂಗಳವರೆಗೆ ಇರ್ತದೆ. ಏಪ್ರಿಲ್ 10ರವರೆಗೆ ಇರ್ತದೆ. ಸೊ ತಂದೂರಲ್ಲಿ ಇದೆ, ಅದೇ ರೀತಿ ಪಿಜೇರಿಯಾದಲ್ಲಿ ಇದೆ, ಫುಡ್ನೆಸ್ ನಲ್ಲಿ ಇದೆ, ಚಾಯ್ವಾಲದಲ್ಲಿ ಡೊಂಗ್ರಿ ಸ್ಟ್ರೀಟ್ ಅಲ್ಲಿ ಇದೆ, ತಂದೂರಲ್ಲಿ ಅಂಡ್ ಅಗೇನ್ ಮ್ಯಾಂಗ್ಳೂರ್ ದರ್ಬಾರಲ್ಲಿ ಇದೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈಗ 2 ವರ್ಷಗಳ ನಂತರ ಒಂದು ಸುಂದರವಾದಂತಹ ಗೀತೆಯನ್ನು ಕೊಡುವಂತಹ ಸಮಯ. ಮುಂಚೆ ಒಂದು ಸಣ್ಣ ಮಿಮಿಕ್ರಿ ಒಂದು ಮಾಡಲಿಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಪ್ರಬುದ್ಧ ಕಲಾವಿದ ನಮ್ಮ ಜೊತೆಯಲ್ಲಿದ್ದಾರೆ. ಸಾಕಷ್ಟು ಟಿವಿ ಚಾನೆಲ್ಗಳಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿಕೊಂಡಿದ್ದಾರೆ. ಇವತ್ತು ನಮ್ಮ ಮುಂದಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಆ ಪ್ರತಿಭೆಯನ್ನು ನೀವು ಹುರಿದುಂಬಿಸಬೇಕು, ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ and welcoming here one and only रहमान कोणाजे. ಸೊ ಈ ಕಾರ್ಯಕ್ರಮದಲ್ಲಿ
ನೀವು ನೋಡ್ತಾ ಇದ್ದೀರಿ ಲಾಂಚಿಂಗ್ ಸೆರೆಮನಿ ಜೊತೆಗೆ ಸೆಲೆಬ್ರೇಟಿಂಗ್ 28 ಇಯರ್ಸ್ 20 ವರ್ಷದ ಪಯಣವನ್ನ ಇಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಖುಷಿಯ ಸಂದರ್ಭದಲ್ಲಿ ಒಂದು ವೇಳೆ ಜಗ್ಗೇಶ್ ರವರು ಈ ಕಾರ್ಯಕ್ರಮಕ್ಕೆ ಬಂದಿದ್ರೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ರು ಅಂತ ಜಗ್ಗೇಶ್ ಅವರ ಧ್ವನಿಯಲ್ಲಿ ಒಂದು ಜೋರಾದ ಚಪ್ಪಾಳೆ ಬರಲಿ. ಬೆಂಗಳೂರಲ್ಲಿ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದ 20 ವರ್ಷದ ಸೆಲೆಬ್ರೇಷನ್ ಲಕಡಿ ಬಗಡಿ ಜುಮ್ಮ ಟಿಕ್ಕ ಬಿರಿಯಾನಿ ಊಟ ಎಲ್ಲ ಸೇರಿದ್ರೆ ಮಾರೆ ಮಾಡಿ ಎರಡನೇದಾಗಿ ಉಪೇಂದ್ರ ಅವರು ಮೂರನೇದಾಗಿ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ನೆಚ್ಚಿನ ನೇತಾರ. ಬೆಂಗಳೂರು ಪಾರ್ಲಿಮೆಂಟ್ ಅನಿಲ್ ಸರ್ ಪದೇ ಕಾಲ್ ಮಾಡ್ತಾ ಇದ್ರು, ಸರ್ ನೀವೆಲ್ಲೇ ಪಾರ್ಲಿಮೆಂಟ್ ಅಲ್ಲಿ ಇದ್ರು ಇಂಥ ಕಾರ್ಯಕ್ರಮ ಬಂದು ನಿಮ್ಮ 20ನೇ ಶೋಭವನ್ನು ಉದ್ಘಾಟನೆ ಕೊಡಬೇಕು, ಎಲ್ಲ ಸೆಲೆಬ್ರೇಷನ್ ಜೈ ಜೈ ಕರ್ನಾಟಕ ಮಾತಾ ಎಂಕ ಇಂಚಿನ ಶಬ್ದ ಬರ್ತೀನಿ ಸೀತಾಯಿನ ಮಾತ್ರ. ಸೌಮ್ಯ ಜೋರಾದ ಚಪ್ಪಾಳೆ ಬರಲಿ. ಇನ್ನು ಯಾರು ಸರ್, ಎಷ್ಟು ಜನ ಇದ್ದಾರೆ ನಿಮ್ಮ ಲಿಸ್ಟ್ ಅಲ್ಲಿ? ರೆಹಮಾನ್ ಕೋನಾಜ್ ಅಂತ ಹೇಳಿದ್ರೆ ಸಾಮಾನ್ಯ ಯುವಕ ಅಂತ ತಿಳ್ಕೊಬೇಡಿ, ಹಿ ಇಸ್ ಹೈಲಿ ಲೆವೆಲ್ ಆಫ್ ಏನು ಟ್ಯಾಲೆಂಟೆಡ್ ಪರ್ಸನ್. ನಮ್ಮ ಚಪ್ಪಾಳೆ ಬಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವರ ಕೀರ್ತಿಯನ್ನು ಮುಟ್ಟಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಟೆನ್ನಿಸ್ ಕೃಷ್ಣ ಒಂದು ವೇಳೆ ಬಂದಿದ್ರೆ ಹೇಗೆ? ಲೆಟ್ ಅಸ್ ಸಿ. ಬೆಂಗಳೂರಿನ ಪದೇ ಪದೇ ಕಾಲ್ ಮಾಡ್ತಾ ಇದ್ರು, ಏನಂದ್ರೆ ಚಿಕನ್ 65 ಮಟನ್ ಅಲ್ಲೆಲ್ಲ ನೋಡ್ತಾ ಇದ್ರ. ಇವತ್ತು 20ನೇ ವರ್ಷದ ಸೆಲೆಬ್ರೇಷನ್ ಹೆಂಗೈತೆ ಮಾರಮ್ಮ ಬಿಸ್ಕುತ್ತೈತೆ ಲೇ ಮಂಜಪ್ಪ ಗುಂಡಪ್ಪ ಥ್ಯಾಂಕ್ ಯು ಸೋ ಮಚ್ ರೆಹಮಾನ್ ಕೋನಾಜೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬೆರಗನ್ನು ಕೊಟ್ಟಿದ್ದು. ನೆಕ್ಸ್ಟ್ ಬರ್ತಾರೆ ಇವರು, ನಿರಂತರ ಬರ್ತಾ ಇದ್ದಾರೆ, ನಿಮ್ಮ ಚಪ್ಪಾಳೆ ಬರ್ತಾ ಇದ್ದಾರೆ, ಇವರನ್ನು ನಾನು ಆಗಾಗ ಕರೀತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ರೆಹಮಾನ್ ಕೋನಾಜೆ. ಅಂಡ್ ಅಗೈನ್ ವಿ ಆರ್ ಸ್ಟಾರ್ಟಿಂಗ್ ವಿತ್ ಎ ಸಾಂಗ್ ಪ್ರಕಾಶ್ ಮಹಾದೇವನ ಅಂಡ್ ರೂಪ ಪ್ರಕಾಶ್. ನಮ್ಮ ಗುರುವೇರೂರ ಒಂದೇ ಕಾಪುಲ ನಿನ್ನ ಪಲಯ ಬಾವೆ ಬಂದೆ ಬುಡಗೆ ಯಾರು ಸೇರದ ನನ್ನ ಬೇಗಡು ಕೊಡುತ್ತೇನು ಮಾಡಿನ ಮುಟ್ಟು ಕಮ್ಮೆಲ್ಲ ಹೊಡೆದೆ ಬರಿ ಬರಿ ಮುಂದು ಕೊಂಚ ಸರಿಸಿದೆ ಫ್ಯಾಮಿಲಿ ಹೈರ ಸ್ಟೋರಿ ಪಾಡಗ ನಮ್ಮ ಮರಿ ಮರಿ ಮಾಲ ಮರಿ ಮದಿಮೆಗೆ ನದಿಯ ರಂಗು ಪಡುತ್ತೇನೆ Thank you.
ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್. ಹಲೋ. So next question is here for you. ಇಂದು ಬರುತ್ತದೆ ಕ್ಷಮಿಸಿ, ಒಂದು ಒಳ್ಳೆಯ ಕ್ವೆಶ್ಚನ್ ಇಲ್ಲಿ ಕೊಟ್ಟಿದ್ದಾರೆ. What is the major difference between bird and fly? What is the difference, major difference in between bird and fly? ಎಷ್ಟು ಜನರಿಗೆ ಆನ್ಸರ್ ಗೊತ್ತಿದೆ? ಕೈ ಎತ್ತಿ, ದಯವಿಟ್ಟು ಇಲ್ಲಿ ಬನ್ನಿ. ಎಷ್ಟು ಜನರಿಗೆ ಗೊತ್ತಿದೆ? Anybody knows answer of this question? What is the major difference between a bird and fly? Yeah. ಗೊತ್ತಿದೆಯಾ? 9, 8, 7, 6, 5, 4, 3, 2, 1. ಒಬ್ರು ಬಂದಿದ್ದಾರೆ, ಹೇಳಿ. Bird means one Carnatic mix. ಕರ್ನಾಟಕ. Fire. 500. Make one fried. ತಂದೂರಿ ಫ್ರೈಡ್. No, that's tandoori fry. In our language, saying like. ಹೇಳಿ, ಜೋರಾಗಿ ಹೇಳಿ, ಎಂತ ಟೆನ್ಷನ್ ಮಾಡಿ, ಆಡಿಯನ್ಸ್ ಅಲ್ಲಿದ್ದಾರೆ. Like some. ಕೌಶಲ್ಯ, ಸುಪ್ರಜಾ, ರಾಧಾ, ಸುಲ್ಲು ಆಗಲ್ಲ. ಹೇಳಿ. One food is there. That one what? Black one something. One black food is there. ಯಾರಿಗಾದ್ರೂ ಗೊತ್ತಿದೆಯಾ? ಕಪ್ಪು ಒಂದು ಫುಡ್ ಇದೆ, ಹೆಸರು ಗೊತ್ತಿದೆಯಾ? Not that types. Then. Your name is? Anas. Ans. ANS. That we make egg biryani. We will fry more time. Then we'll happen it on black eggs. ಗೊತ್ತಾಯ್ತಲ್ಲ? ಅರ್ಥ ಆಯ್ತಾ? ಎಷ್ಟು ಜನರಿಗೆ ಬಿರಿಯಾನಿ ಬಗ್ಗೆ ಅರ್ಥ ಆಗಿದೆ? ಒಂದು ಹೊಸ ರೆಸಿಪಿ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ದಿಸ್ ಶೋ. ಥ್ಯಾಂಕ್ ಯು ಸೋ ಮಚ್. ಇಸ್ ರಾಂಗ್ ಆನ್ಸರ್ ಅಂಡ್ ಐ ಆಮ್ ಕಾಲಿಂಗ್ ಅಗೈನ್ ಸಂಬಡಿ ಎಲ್ಸ್. ನಾನು ಕನ್ನಡದಲ್ಲಿ ಪ್ರಶ್ನೆ ಕೇಳ್ತಿದ್ದೀನಿ, ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಕ್ವಶನ್ ಎಲ್ಲ ಇಂಗ್ಲಿಷ್ ಅಲ್ಲಿ ಕೇಳಬೇಡಿ ಅಂತ ಹೇಳ್ತಿದ್ದಾರೆ. ನೀಲ ಸಮುದ್ರಕ್ಕೆ, ಪ್ರಕಾಶ್ ನೆನ್ಪಿಟ್ಕೊಳ್ಳಿ, ನೀಲ ಸಮುದ್ರಕ್ಕೆ ಕೆಂಪು ಕಲ್ಲು ಎಸೆದರೆ ಏನಾಗ್ತದೆ? ರೂಪಾಜಿ, ನೀಲ ಸಮುದ್ರಕ್ಕೆ ಕೆಂಪು ಕಲ್ಲು ಎಸೆದರೆ ಏನಾಗ್ತದೆ? ಎಷ್ಟು ಜನರು ಗೊತ್ತಿದೆ? ಕೈ ಎತ್ತಿ, ಇಲ್ಲಿ ಬನ್ನಿ. ನೆಕ್ಸ್ಟ್ ಯಾರಿದ್ದಾರೆ? ನೀರಿನ ಒಳಗೆ ಹೋಗುತ್ತೆ ಕಲ್ಲು. ಕಲ್ಲು ನೀರಿನ ಒಳಗೆ ಹೋಗ್ತದೆ, ಅವ್ರಿಗೆ ಗೊತ್ತಿದೆ. ನೆಕ್ಸ್ಟ್ ಯಾರಿಗೆ ಗೊತ್ತಿದೆ? ನೆಕ್ಸ್ಟ್ ಎನಿಬಡಿ ಎಲ್ಸ್? ನಿಲ್ಲಿ. ನೆಕ್ಸ್ಟ್ ಬೇಗ. ಸೂರ್ಯ. ಅಲ್ಲಿ ಸೂರ್ಯ ಬರ್ತಾನೆ. ಕಲ್ಲು ಎಸೆದರೆ ಸೂರ್ಯ ಬರ್ತಾನೆ. ಯಾರು ಹೇಳಿ? ಅದು ಅವ್ರು ಹೇಳಿದ್ದು. ನೆಕ್ಸ್ಟ್ ಯಾರಿದ್ದಾರೆ? ಎನಿಬಡಿ ಎಲ್ಸ್? നീല സമുദ്രಕ್ಕೆ അതായത് നീല കടലിലേക്ക് ചോന്ന കല്ല് എറിഞ്ഞ എന്താവുന്നാണ് പ്രശ്നം. അതായത് ക്വസ്റ്റ്യൻ. അതിന്റെ ആൻസർ അറിയുന്നവരുണ്ടെങ്കിൽ പെട്ടെന്ന് പറയൂ മലയാളത്തിൽ. അറിയുന്നുണ്ടോ? ಓಕೆ, ಸೊ ಆನ್ಸರ್ ಕೊಟ್ಟಿದ್ದಾರೆ. ಒಮ್ಮೆ ಬಂದು ಬರ್ಡಿಗೆ ಬಿರಿಯಾನಿ ಮಾಡಿದ್ರು. ನಾನು ಅವ್ರ ಹತ್ರ ಕೇಳಿದ್ದು ವಾಟ್ ಈಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಎ ಬರ್ಡ್ ಅಂಡ್ ಫ್ಲೈ ಅಂತ. ಎ ಬರ್ಡ್ ಕ್ಯಾನ್ ಫ್ಲೈ ಬಟ್ ಫ್ಲೈ ಕೆನಾಟ್ ಎ ಬರ್ಡ್. ಓಕೆ, ಸೊ ರಾಂಗ್ ಆನ್ಸರ್. ಬಟ್ ಈಗ ಅವರು ಒಳ್ಳೆಯ ಆನ್ಸರ್ ನೊಂದಿಗೆ ಬಂದ್ರೆ ಜೋರಾಗಿ ಹೇಳಿ, ಏನಾಗ್ತದೆ? ಚಂಡಿ ಆಗ್ತದೆ. ಚಂಡಿ ಪುಂಡಿ ಆಗುದಿಲ್ವಾ? ಓಕೆ, ಜೋರಾದ ಚಪ್ಪಾಳೆ ಕೊಡಿ. ಮತ್ತೊಮ್ಮೆ ನಿಮ್ಮ ಹೆಸರು? ಅನಸ್ ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇವರಿಗೆ ಕೊಡಬಹುದಾದಂತಹ ಒಂದು ಒಳ್ಳೆಯ ಹುಡುಗರಂತ ಹೇಳಿದ್ರೆ ಅದು ನನ್ನ ಸೆಲೆಕ್ಷನ್. LJ ಅಯ್ಯಂಗಾರ್ ಕೇಕ್ ಶಾಪ್ ಅವರು ಕೊಡುವಂತಹ ಒಂದು ಉತ್ತಮವಾದಂತಹ ಉಡುಗೊರೆ. ಅದರ ಮಾಲಕರು ದಯವಿಟ್ಟು ಹತ್ತಿರ ಇದ್ರೆ ವೇದಿಕೆ ಬನ್ನಿ. ಇದ್ದೀರಾ? LJ ಅಯ್ಯಂಗಾರ್ ಬೇಕರಿಯ ಮಾಲಕರು ಇದ್ರೆ ದಯವಿಟ್ಟು ಬನ್ನಿ. ಇಲ್ಲ, ಒಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಕೊಡಿ. ಇದರ ಉಡುಗೊರೆ ನಾವು ಹುಡುಗರಿಗೆ ಕೊಡ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಪುಟಾಣಿ ಮಕ್ಕಳಿಗೆ ಬಹುಮಾನ ಕೊಡೋದು ಬಾಕಿ ಇದೆ, ಕೊಡ್ತಾ ಇದ್ದೇವೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್. ತುಂಬಾ ಜನ ಉತ್ತರವನ್ನು ಕೊಟ್ಟಿದ್ದೇವೆ. ಇದೇ ತರ ನಾವು ಪ್ರಶ್ನೆಯನ್ನು ಕೇಳಿದ್ವಿ, ಉತ್ತರವನ್ನು ಕೊಡಿ. ನಿಮ್ಮ ಹತ್ರ ಗೇಮ್ಸ್ ಅನ್ನ ಮಾಡ್ತೇವೆ. ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡಿ ಒಂದು ಸುಂದರವಾದ ಗೀತೆಯನ್ನ ಮತ್ತೊಮ್ಮೆ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ.
मेरे जान है राधा तेरे पे कुर्बान है राधा अरे रे मेरे जान है राधा तेरे पे कुर्बान है राधा सह ना सकूंगा तुमसे दूर में जब भी भले भंगारा बनूंगा जब भी भले भले सितारा बनूंगा तेरे बिना आधा सुबह शाम कहूंगा तेरे बिना आधा सुबह शाम कहूंगा आसमां से राधा राधा नाम कहूंगा अरे रे मेरे जान है राधा तेरे पे कुर्बान है राधा सह ना सकूंगा तुमसे दूर में आसमां से राधा राधा नाम कहूंगा अरे मेरे जान है राधा तेरे पे कुर्बान है राधा सह ना सकूंगा तुमसे दूर में मस्ती बड़ी याद है उसीने प्यार है उसीने का ले ले मजा उतरने का क्या बात है नारे 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 सुंदर है निशानी मस्ती सूरज प्यारे हैं इतनी गानों गोपियां तो सबसे प्यारे हैं सुंदर रहे जाओ कैसे सबसे नारी है सुंदर रहे जाओ कैसे नारी है शाम के तू बचाने वाले आने वाले हैं अरे मेरे जान है राधा तेरे पे कुर्बान है राधा सह ना सकूंगा तुमसे दूर में चप्पी वाले भंगारा बनूंगा चप्पी वाले तुम सितारा बनूंगा तेरे बिना आधा सुबह शाम कहूंगा तेरे बिना आधा सुबह शाम कहूंगा आसमां से राधा राधा नाम कहूंगा अरे मेरे जान है राधा तेरे पे कुर्बान है राधा सह ना सकूंगा तुमसे दूर में This question only for ladies. This question only for ladies. ಪಿಜ್ಜಾ ಎಷ್ಟು ಹುಡುಗಿಯರಿಗೆ ಗೊತ್ತಿದೆ? ಎಲ್ಲರ ಬಾಯಲ್ಲಿ ನೀರು ಬಿಡ್ತಾರೆ. ಪಿಜ್ಜೇರಿಯಾ ಇದೆ. ಓಕೆ, ಲಾಸ್ಟ್ ಅಲ್ಲಿ ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತದೆ ಪಿಜ್ಜೇರಿಯಾ ಇದೆ ಲಾಸ್ಟ್ ಅಲ್ಲಿ. ಓಕೆ, ಹಾಗೆ ಕೋಳಿ ಯಾರಿಗೆ ನೆನಪಾಗ್ತದೆ? ಇಲ್ಲಿ ತಂದೂರ್ ಇದೆ. ಓಕೆ, ಮಧ್ಯದಲ್ಲಿ ನಿಮಗೆ ಡೋಂಗ್ರಿ ಸ್ಟ್ರೀಟ್ ಮುಂಬೈಯ ಖಾದ್ಯ ಇದೆ. ಸೊ ಇದಕ್ಕಿಂತ ಹೆಚ್ಚಾಗಿ ಕುಟುಂಬಸ್ಥರು ಬಂದು ಎಸಿ ರೂಮಲ್ಲಿ ಕೂತು ಸ್ವಾದಿಷ್ಟ ಊಟ ಮಾಡಬೇಕಂದ್ರೆ ಮ್ಯಾಂಗ್ಳೂರ್ ದರ್ಬಾರ್ ಇದೆ. ದಟ್ ಇಸ್ ದೋಸಾ ಪಾಯಿಂಟ್ ಅವರದ್ದು ಒಂದು ಎನರ್ಜೆಟಿಕ್ ಸೆಂಟರ್. ಸೊ ಕ್ವಶನ್, ಪಿಜ್ಜಾ ಇದರ ಉಗಮ ಸ್ಥಾನ ಯಾವುದು? ಯಾವ ದೇಶದಿಂದ ಇದು ಬಂದಿದೆ? ಓನ್ಲಿ ಫಾರ್ ಲೇಡೀಸ್. ದಿಸ್ ಕ್ವಶನ್ ಓನ್ಲಿ ಫಾರ್ ಲೇಡೀಸ್. ನೋ ಜೆಂಟ್ಸ್ ಕ್ಯಾನ್ ಬಿ ಪಾರ್ಟಿಸಿಪೇಟೆಡ್. ಎಷ್ಟು ಗೊತ್ತಿದೆ ಲೇಡೀಸ್? ನೋಡಿ ನೋಡಿ, ನಮ್ಮ ಆಡಿಯನ್ಸ್ ಅಂದ್ರೆ ಹೀಗಿರ್ತಾರೆ, ಮೇಲ್ಗಡೆಲೂ ಇರ್ತಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಜೋರಾದ ಚಪ್ಪಾಳೆ ಕೊಡಿ ಅವರಿಗೆ. ಆನ್ಸರ್ ಮಾಡ್ತಿದ್ದಾರೆ. ಎಷ್ಟು ಜನರಿಗೆ ಗೊತ್ತಿದೆ ಬೇರೆ? ಎನಿಬಡಿ ಎಲ್ಸ್? ಗೊತ್ತಿಲ್ಲ? ಪಿಜ್ಜಾ ಗೊತ್ತುಂಟಾ ತಿನ್ಲಿಕ್ಕೆ?
ಹೆಸರು ಗೊತ್ತಿಲ್ಲ. ಸೊ ಪಿಜ್ಜಾ ಆರಂಭ ಆಗಿದ್ದು ಎಲ್ಲಿದೆ ಅಂತ ನಾನು ಪ್ರಶ್ನೆ ಮಾಡಿದ್ರೆ ಅಲ್ಲಿ ಮೇಲಿಂದ ಉತ್ತರ ಕೊಟ್ಟಿದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆ ಅವರಿಗೆ ಕೊಡಿ. ದಯವಿಟ್ಟು ನೀವು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ನಿಮಗೊಂದು ಉತ್ತಮವಾದಂತಹ ಉಡುಗೊರೆ ಇವತ್ತು ಕೊಡ್ತಾ ಇದ್ದಾರೆ. ವಿಶ್ ಬ್ಯೂಟಿ ಲಾಂಚ್ ನವರು ಕೊಡುವಂತಹ ಒಂದು ಉಡುಗೊರೆ. ನಮ್ಮ ವಿಶ್ ಬ್ಯೂಟಿ ಲಾಂಚ್ ನ ಮೇಡಮ್ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಬಂದಿದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆ ಕೊಡಿ ಅವರಿಗೆ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಬ್ಯೂಟಿ ಕ್ವೀನ್ಗಳನ್ನ ಸಿದ್ಧಪಡಿಸಿದಂತಹ ಒಬ್ಬ ಮಹಿಳೆ. ಸೊ ಇವತ್ತು ಮೆನ್ಸ್ಗೆ ಕೂಡ ಬ್ಯೂಟಿ ಪಾರ್ಲರ್ ಕ್ರಿಯೇಟ್ ಮಾಡಿದ್ದಾರೆ. ಈ ಪ್ರಶ್ನೆಗೆ ಯಾವ ಪ್ರೈಸ್ ಅನ್ನು ಕೊಡಬಹುದು? ಇದು ಕರೆಕ್ಟ್ ಇದೆ. ಓಕೆ, ಜೋರಾದ ಚಪ್ಪಾಳೆ. ಯಶಸ್ವಿ ಅವರು ತುಂಬಾ ಫಾಸ್ಟ್ ಅಲ್ಲಿ ಇದ್ದಾರೆ. ಯಶಸ್ವಿ ಆಗಿದ್ದಾರೆ ಅವರು, ಹಾಗಾಗಿ ಅವರು ತುಂಬಾ ಫಾಸ್ಟ್ ಅಲ್ಲಿ ಮುಟ್ಟಿದ್ದಾರೆ. ದಯವಿಟ್ಟು ವೇದಿಕೆಗೆ ಬನ್ನಿ. ಯಾರಾದ್ರೂ ಬರ್ತೀರಾ ನಿಮ್ಮವರು? ಪ್ಲೀಸ್. ಸರಿಯಾದ ಉತ್ತರ ಇಟಲಿ ಅಂಡ್ ಆನ್ಸರ್ ಫ್ರಮ್ ಫಸ್ಟ್ ಫ್ಲೋರ್. ದಯವಿಟ್ಟು ವೇದಿಕೆಗೆ ಬನ್ನಿ. ಮೇಡಮ್ ಬಂದಿದ್ದಾರೆ. ಇಲ್ಲ ಯಾರಿಗಾದ್ರೂ ಕಳಿಸಿ. ಬರ್ತೀರಾ? ಆರ್ ಸೆಂಡಿಂಗ್ ಸಂಬಡಿ? ಇಲ್ಲ. ಓಕೆ, ದಯವಿಟ್ಟು ಈ ಉಡುಗೊರೆಯನ್ನ ಈ ಪುಟಾಣಿ ಮಕ್ಕಳ ಕೈಯಿಂದ ಅವರು ಸ್ವೀಕರಿಸ್ತಾರೆ. ಓಕೆ, ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಪಿಜ್ಜಾ ಸ್ಟಾರ್ಟೆಡ್ ಫ್ರಮ್ ಇಟಲಿ. ದಿಸ್ ಇಸ್ ದ ರೈಟ್ ಆನ್ಸರ್ ಫ್ರಮ್ ಹೆಸರು ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. TS ಲಾಂಡ್ರಿ ಇದೆ. ಅಲ್ಲೇ ಅದ್ಭುರಿಯ ಪಟಾಕಿಯ ಶಬ್ದ. ಓಕೆ, ಸೊ TS ಲಾಂಡ್ರಿ ಇದರ ಫುಲ್ ಫಾರ್ಮ್ ಗೊತ್ತಿರುವವರು ದಯವಿಟ್ಟು ಕೈ ಎತ್ತಿ. TS ಲಾಂಡ್ರಿ. ವಾಟ್ ಈಸ್ ದ ಮೀನಿಂಗ್ ಆಫ್ T and S, or what is the full form of TS? Anybody know? ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಎಷ್ಟು ಖುಷಿಯ. ಸೊ ನೋಡಿ, ಈ ಹುಡುಗಿ ಪದೇ ಬರ್ತಾ ಇದೆ. ನಿನಗೆ ನಾನು ಪ್ರೈಸ್ ಜಾಸ್ತಿ ಕೊಡಲ್ಲ, ಫಸ್ಟ್ ಹೇಳ್ತಾ ಇದ್ದೇನೆ. ಇವತ್ತು ಸಲ ಬರ್ತೀನಿ ಮಾರೆ. ತೀರ್ಥ ಪ್ರಸಾದ್ ಶ್ವೇತ ನಿಮ್ಗೆ ಸಂಬಂಧವಾ? ಎಂಕ್ ಡೌಟ್ ಉಂಟು. ಮೇರ್ನ ಕೈತಲ್ ಅಂಗಡಿ ಅವರ ಜೋರಾಯಿನ ಚಪ್ಪಾಳೆ ಕೊಡ್ಲೆ. ಕೈತಲ್ ಅಂಗಡಿ. ಸೊ ದ ರೈಟ್ ಆನ್ಸರ್ ತೀರ್ಥ ಪ್ರಸಾದ್ ಅಂಡ್ ಶ್ವೇತಾ. ಸೊ ನಿಮ್ಗೊಂದು ಒಳ್ಳೆ ಉಡುಗೊರೆ ಅವರ ಕಡೆಯಿಂದ ನಾನು ಕೊಡ್ತಾ ಇದ್ದೇನೆ. ದಯವಿಟ್ಟು TS ಲಾಂಡ್ರಿಯ ಮಾಲಕರು ಇದ್ರೆ ವೇದಿಕೆ ಹತ್ರ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಫಾಸ್ಟ್ ಆಗಿ ಬನ್ನಿ, ಇಲ್ಲದಿದ್ರೆ ಈ ಉಡುಗೊರೆಯನ್ನು ನಾನು ಕೊಡ್ತಾ ಇದ್ದೇನೆ. ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. TS ಲಾಂಡ್ರಿ ಇಸ್ ಅ ಫುಲ್ ಫಾರ್ಮ್ ಆಫ್ ತೀರ್ಥ ಪ್ರಸಾದ್ ಅಂಡ್ ಶ್ವೇತಾ. ಸೊ ಒಂದು ಒಳ್ಳೆ ಉಡುಗೊರೆ. ಸೊ ನಿಮ್ಗೂ ಇದೆ, ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಓಕೆ, ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಉಡುಗೊರೆ ಇದ್ರ ಜೊತೆಯಲ್ಲಿ 30% ಆಫರ್ ಇದೆ, 10% ಆಫರ್ ಇದೆ. 300ಕ್ಕಿಂತ ಮೇಲೆ ಪರ್ಚೇಸ್ ಮಾಡಿದ ನಿಮಗೆ, 300ಕ್ಕಿಂತ ಮೇಲೆ ಪರ್ಚೇಸ್ ಮಾಡಿದ ಅವರಿಗೆ ಮತ್ತೆ ಫ್ರೀ ಆಗಿ ಕೂಡ ಕೆಲವರಿಗೆ ಸಿಗ್ತದೆ. ಆ ಗೇಮ್ಸ್ ಮತ್ತೆ ತರ್ತೇನೆ. ಈಗ ಒಂದು ಸುಂದರವಾದಂತಹ ತುಳು ಗೀತೆಯನ್ನು ಕೊಡ್ತಾ ಇದ್ದೇನೆ. ನಾನು ರಿಯಾಜ್ ಅಶ್ವಶ್ ಕಲಾಕಾರ ಫ್ರಮ್ ಬ್ಯಾಂಗ್ಳೂರ್ ಅಂಡ್ ನನ್ನ ಜೊತೆಯಲ್ಲಿ ಸೇರ್ಕೊಳ್ತಾ ಇದ್ದಾರೆ ರೂಪಾ ಪ್ರಕಾಶ್. ನಮಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಹೆವೆನ್ಸ್ ಆಫ್ ಚಾಕ್ಲೇಟ್ ನವರು ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಯಾಕೆ ಇಲ್ಲಿ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಕಟ್ಟಡದಲ್ಲಿ ಎಷ್ಟು ಮಹಲ್ ಇದೆಯಾ, ಎಷ್ಟು ಶಾಪಿಂಗ್ ಸೆಂಟರ್ಸ್ ಇದೆಯಾ. ಪ್ರತಿಯೊಬ್ಬರು ಇವತ್ತಿನ 20ನೇ ವರ್ಷದ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದಾರೆ. ಸೊ ವೆರಿ ಬಿಗ್ ಹ್ಯಾಂಡ್ ಫಾರ್ ದೇಮ್ ಪ್ಲೀಸ್. ಇದು ಅಂತ ಹೇಳ್ತೇನೆ ನಾನು. ಇದನ್ನ ನಿಜವಾದ ಸೌಹಾರ್ದತೆ, ನಿಜವಾದ ಸಹೋದರತ್ವ, ನಿಜವಾದಂತಹ ಪ್ರೀತಿ, ಇದು ಒಟ್ಟಿಗೆ ಸೇರಿಕೊಂಡು ನಾವು ಆಚರಣೆ ಮಾಡುವ ಹಾಗೆ. ಥ್ಯಾಂಕ್ ಯು ಸೋ ಮಚ್. ಸುಂದರವಾದಂತಹ ಗೀತೆ ಜಿಂಗಿರಿ ಮಾಮಾ. ಸಿಂಗರಿ ಪಂಡೆ ಮಸ್ಕರಿ ಮತ್
सिंगरी पंडे मस्किन बड़ा करुणाने अतिय जाने निकलहिए करुणाने अतिय जाने निकलहिए सिंगरी पंडे मस्किन मत पड़ा करुणाने अतिय जाने निकलहिए करुणाने अतिय जाने निकलहिए सिंगरी पंडे मस्किन मत पड़ा सिंगरी पंडे मस्किन मत पड़ा करुणाने अतिय जाने निकलहिए करुणाने अतिय जाने निकलहिए थैंक यू पकड़ चप्पल ಓಕೆ ಥ್ಯಾಂಕ್ ಯು ಸೋ ಮಚ್ ರೂಪಾಜಿ ಒಂದು ಒಳ್ಳೆಯ ಗೀತೆ ಸತ್ಯ ಹೇಳಬೇಕಂತ ಹೇಳಿದ್ರೆ 10 ವರ್ಷದ ನಂತರ ನಾನು ವೇದಿಕೆಯಲ್ಲಿ ಹಾಡಿದ್ದೇನೆ ಇಷ್ಟರವರೆಗೆ
ಸಂಗೀತ ಲೋಕದಿಂದ ಬಹಳ ದೂರ ಇದೆ. ಸಂಗೀತ ಲೋಕಕ್ಕೆ ಹತ್ತಿರ ಆಗಬೇಕು ಅಂತ ಇವರೆಲ್ಲ ಅಪೇಕ್ಷೆ ಪಡ್ತಾ ಇದ್ರು ಕೂಡ ಯಾವುದೋ ಕಾರಣಕ್ಕೆ ಯಾವುದೋ ವಿಷಯಕ್ಕೆ ನಾನು ಅದರ ಹತ್ತಿರ ಸುಳಿತಾ ಇರಲಿಲ್ಲ. ಅದು ಬೇರೆ ವಿಷಯ. ದಟ್ ಇಸ್ ಅ ಪರ್ಸನಲ್. ಹಿಯರ್ ಇಸ್ ಮೈ ಇವೆಂಟ್ಸ್. ಕಲಾಕಾರ್ ಮೆಲೋಡೀಸ್ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಇವತ್ತೊಂದು ಎಲ್ಲರ ಅಪೇಕ್ಷೆ ಮೇರೆಗೆ ಒಂದು ಹಾಡನ್ನು ಮಾತ್ರ ಹಾಡಿದ್ದೇನೆ. ಹೆಚ್ಚಾಗಿ ಹಾಡುವುದಿಲ್ಲ, ಹಾಗಾಗಿ ಕ್ಷಮೆ ಇರಲಿ. ಒಂದು ಸುಂದರವಾದ ಗೀತೆ ಮತ್ತೆ ತಮಗೋಸ್ಕರ ಕೊಡ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ವೇದಿಕೆ ಮೇಲೆ ಆಹ್ವಾನ ಮಾಡ್ತಾ ಇದ್ದೇನೆ. బ్యారిడో ఆల్మారి ఎత్రాలు నుప్పటి హిమ్మడి కొరడినారు. సౌండ్ ಹಾಕಿದಂತೆ ಬ್ಯಾರಿ ಪಾಟಿ ಜೋರ ಎತ್ತರಾಲು ಬ್ಯಾರಿ ಪಾಟಿ ಬೇನು. ದಿಸ್ ಇಸ್ ದ ಸ್ಪಿರಿಟ್ ಆಫ್ ಬ್ಯಾರಿ. ಉಂಡಲ್ಲಿ ಉಂಡು. ಓಕೆ, ಒಂದು ಬ್ಯಾರಿ ಸೂಪರ್ ಹಿಟ್ ಸಾಂಗ್ ನಿಮಗೆ ಹೇಳಿದಂತೆ ಬಾದಿಶಾ ಪುತ್ತೂರ್. ಮಲ್ಲಿಗೆ ಪೂವಲ್ಲೇ ಮನೆನೋ ಮೋನೋಲೆ ಮರಿದ ಪಾಟಿ ಬೈಬೀರ ಮೈಲಾಂಗೀರ ಪುಟ ಪೆನ್ನೆಲ್ಲೆ 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 ಮಲ್ಲಿಗೆ ಪೂವಲ್ಲೇ ಮನೆನೋ ಮಧುರ ಪಾಟಿ ಬೈಬೀರ ಮೈಲಾಂಗೀರ ಪುಟ ಪೆನ್ನೆಲ್ಲೆ ಮೈಲಾಂಗೀರ ಪುಟ ಪೆನ್ನೆಲ್ಲೆ ಮೈಲಾಂಗೀರ ಪುಟ ಪೆನ್ನೆಲ್ಲೆ ಮೈಲಾಂಗೀರ ಪುಟ ಪೆನ್ನೆಲ್ಲೆ ಮೈಲಾಂಗೀರ ಪುಟ ಪೆನ್ನೆಲ್ಲೆ. ಲಪ್ಪಲಲ್ಲಿರೋ ಮಿಸಿರಿರೋ ಮಾಲೆ ಕಲಕಲಲ್ಲಿರೋ ಮಾಲೆ ಮಣ್ಣು ಮರಗಳು ಮೈ ಕಾತು ಮಾಲೆ ಕಲಕಲಲ್ಲಿರೋ ಮಾಲೆ ಪಲಪಲಲ್ಲಿರೋ ಮಾಲೆ ಮಣ್ಣು ಮರಗಳು ಮೈ ಕಾತು ಮಾಲೆ ಇದದು ಗಂಡ ಕುದಿಯ ಮೂಲೆ ಮಹನೀರೋ ಮಲ್ಮಲೆ ಹೂವಲ್ಲೇ ಮಗಿನರೋ ಮೂಲಲ್ಲೇ ಮಧುರ ಬಾರಿ ಲೆಂಗಿ ಮಾರಿಯುಮ್ಮೋ ಲೆಂಗಿ 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 ಮಾರಿಯುಮ್ಮೋ. ಬಂಗಾರ ಬಾರಿ ಚಂದ್ರ ಸಿಂಗಾರ ತರರ ನಮಂತು ಈ ವೈಯಾರ ಕಟೀಲಿ ನೊರಡಿ ಬಾರಿ ಚಂದ್ರ ಸಿಂಗಾರ ತರರ ನಮಂತು ಈ ವೈಯಾರ ಬಹು ನಾಡೋ ಮಾತ ಬೋಲೆ ಸಿರಿದೋ ಮಾಲೆ ಮಧುವನ ಹೂವಲ್ಲೇ ನರುನಲ ಹೂವೋಲೆ ಮಧುರ ಪಾದಿ ಲೆಂಗಿ ಮಾರಿಯುಮ್ಮೋಲೆ ಲೆಂಗಿ ಮಾರಿಯುಮ್ಮೋಲೆ ಲೆಂಗಿ ಮಾರಿಯುಮ್ಮೋಲೆ ಲೆಂಗಿ ಮಾರಿಯುಮ್ಮೋಲೆ ಲೆಂಗಿ ಮಾರಿಯುಮ್ಮೋಲೆ. ಮಿಸಿರಿರೋ ಪಟ್ಟಿ ನೆನೆಯಾಯಿತು ಹುಡುಗರ ಕೆಟ್ಟಿ
ಕೋಗಿಲೆ ರಾಗ ಸರಿಯಾಗಿರೋ ಮಾತು ನೀನು ಮಿಸಿರಿರೋ ಮಟ್ಟಿ ನೆಲ್ಲಿಯಾಯಿತು ಹುಡುಗರು ರೊಟ್ಟಿ ಕೋಗಿಲೆ ರಾಗ ಸರಿಯಾಗಿರೋ ಮಾತು ಹೂವಟ್ಟಿಲು ಹೆಚ್ಚು ಇನುಲಿ ಕುಡಿ ಬೆನ್ನಿಗೆ ಮಹನೀರು ಮಾಲೆ ಬಿಡಿಚ ಕುಡಿಯಮ್ಮ ಬಂದ ಮಲ್ಲಿಗೆ ಹೂವಲ್ಲೇ ಮಗಿನೆರೋ ಹೂಲಲ್ಲೇ ಮಧುರ ಹಾಕಿ ಬೈತೀರೋ ಹೀರೋ ಬುಡ ಬೆನ್ನಲ್ಲೇ ಮಹಿಳಾ ಹೀರೋ ಬುಡ ಬೆನ್ನಲ್ಲೇ ಮಹಿಳಾ ಹೀರೋ ಬುಡ ಬೆನ್ನಲ್ಲೇ ಮಹಿಳಾ ಹೀರೋ ಬುಡ ಬೆನ್ನಲ್ಲೇ ಮಹಿಳಾ ಹೀರೋ ಬುಡ ಬೆನ್ನಲ್ಲೇ ಮಲ್ಲಿಗೆ ಹೂವಲ್ಲೇ ಮಗಿನೆರೋ ಹೂಲಲ್ಲೇ ಮಧುರ ಹಾಕಿ ಬೈತೀರೋ ಮಹಿಳಾ ಹೀರೋ ಬುಡ ಬೆನ್ನಲ್ಲೇ ಮಹಿಳಾ ಮಹಿಳಾ ಹೀರೋ ಬುಡ ಬೆನ್ನಲ್ಲೇ ಮಹಿಳಾ ಹೀರೋ ಬುಡ ಬೆನ್ನಲ್ಲೇ ಮಹಿಳಾ ಹೀರೋ ಬುಡ ಬೆನ್ನಲ್ಲೇ So ladies and gentlemen, अगली बारी है कि हम पेश करते हैं जैसे गीत इससे पहले कि मैं कुछ कहूं अर्ज करते हैं चंद लम्हों के लिए अंजुमने आ रही थी चंद लम्हों के लिए अंजुमने आ रही थी फिर मैं वही था साथ मेरे तन्हाई थी तो इसी तरह होता है हमारे प्रोग्राम इसी तरह होता है हमारे गैदरिंग एक बार हम मिलते हैं तो जरूर मिलते हैं लेकिन हम बिछड़ जाते हैं तो अकेले पड़ जाते हैं तो सब कुछ हमें भूलना पड़ता है तुलुटंजी कविता तुलुटंजी कविता दादाबोಡು ಕೇಂಡೆ ಆಯೆ ಪ್ರೀತಿ ಮಲ್ತಿ ಕೊನ್ನಡ दादाबोಡು ಕೇಂಡೆ ಆಯೆ ಪ್ರೀತಿ ಮಲ್ತಿ ಕೊನ್ನಡ ಪಂಡಲಾಲೆ ಕಣತು ಕೊರ್ಲೆ ಮಾಲೆ ಒಂಜಿ ವಜ್ರದ ಪಂಡಲಾಲೆ ಕಣತು ಕೊರ್ಲೆ ಮಾಲೆ ಒಂಜಿ ವಜ್ರದ ಮಾಲೆ ಕನರೆಗಾದು ಊರು ಬೂರಿಯೆ ಬೆಪ್ಪೆ ಮಾಲೆ ಕನರೆಗಾದು ಊರು ಬೂರಿಯೆ ಬೆಪ್ಪೆ ಮಾಲೆ ಬತ್ತೊಂದು ಬಣ್ಣಗಾಯೆ ಆಲು ಜೋಕಲ್ನ ಅಪ್ಪೆ This is the love true stories happening here in Bangalore. So ladies and gentlemen, एक क्वेश्चन आपके सामने मैं पेश करूंगा, उसकी जवाब सही देगा तो उसको इनाम जरूर मिलेगा. ये सवाल हमारे एसएसटी जो कंपनी की तरफ से है एसएसटी फैशन 50% ऑफ फॉर मेंस एंड किड्स स्टोर वो उस तरफ है आप लोग जाके कभी देखिए तो अच्छे कलेक्शंस आपको मिलेगा. वर्ल्ड एनवायरनमेंट डे वर्ल्ड एनवायरनमेंट डे ಯಾವ ದಿನ ಬರ್ತದೆ? ಓಕೆ ಬನ್ನಿ ಇನ್ಯಾರಿದ್ದಾರೆ? ಎನಿಬಡಿ ಎಲ್ಸ್? ನಿಂತ್ಕೊಳ್ಳಿ ಇನ್ಯಾರಿದ್ದಾರೆ? ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ವಿಚ್ ಡೇ ಇಸ್ ಕಮಿಂಗ್? ಎನಿಬಡಿ ನೋ? ಕಿಡ್ಸ್ ಕಮ್ ಆನ್ ಯು ನೋ ದೊಡ್ಡವರು ಇಲ್ಲ ಗೊತ್ತುಂಟಾ? ಲೇಡೀಸ್ ಡೋಂಟ್ ಆನ್ಸರ್ ನೌ ಯಾರು ಹೇಳಬೇಡಿ ಗೊತ್ತಿದ್ದವರು ಇಲ್ಲಿ ಬನ್ನಿ ನಿಮಗೆ ಗೊತ್ತುಂಟಾ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಯಾವ ದಿನ ಬರ್ತದೆ ಗೊತ್ತುಂಟಾ? ಅವರಿಗೆ ಕನ್ನಡ ಬರಲ್ಲ. ಓಕೆ ಗೊತ್ತುಂಟಾ? ಬನ್ನಿ ಜೋರಾಗಿ ಹೇಳು. ನನಗೆ ಕನ್ನಡ ಬರುತ್ತೆ. ನನಗೆ ತಮಿಳು ಕೂಡ ಬರುತ್ತೆ. ಎನಿ ಡಿಫರೆನ್ಸ್? ಓಕೆ ಥ್ಯಾಂಕ್ ಯು. ಸೊ ಮಕ್ಕಳು ಈ ತರ ಮುದ್ದಾಗಿ ಮಾತಾಡ್ತಿದ್ರೆ ನಮಗೆ ಎಲ್ಲ ನೋವು ಮರ್ತೋಗುತ್ತೆ. ಸೊ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಯಾವ ದಿವಸ ಬರ್ತದೆ ಅಂತ ನಾವು ಪ್ರಶ್ನೆಯನ್ನು ಮಾಡಿದ್ರೆ ಇಲ್ಲಿ ಬನ್ನಿ ಎಲ್ಲರೂ ನಿಮ್ಮ ಮುಖ ನೋಡ್ಲಿ, ಚಪ್ಪಾಳೆ ಕೊಡಿ ಮಕ್ಕಳಿಗೆ. ಈ ಮಕ್ಕಳು ನಾಳೆಯ ಪ್ರಜೆಗಳು, ಸಾಮಾನ್ಯ ಪ್ರಜೆಗಳಲ್ಲ, ಅಸಾಮಾನ್ಯ ಪ್ರಜೆಗಳು. hello excuse me what's happening here please go ಕೆಳಗೆ ಮಕ್ಕಳೆಲ್ಲ ಕೆಳಗೆ ಹೋಗಿ, ಎಲ್ಲ ಕೆಳಗೆ ಹೋಗಿ ಪ್ಲೀಸ್. ಎಲ್ಲ ಪುಟ್ಟ ನಿಮಗೆ ನಾನು ಕರೀತೇನೆ ಡ್ಯಾನ್ಸ್ ಮಾಡ್ಲಿಕ್ಕೆ, ಆಯ್ತಾ? ಎಲ್ಲ ಇಪ್ಪ ಕೀಳ್ಬೋದು ಪ್ಲೀಸ್. ನಾ ಬಿಳಿಕಿರೆ ಓಕೆ ಯಾರು ಪ್ರಶ್ನೆ ಕೇಳಿದೆ ಅವ್ರು ಮಾತ್ರ ಉತ್ತರ ಕೊಡ್ಲಿ. ಯಾಕಂದ್ರೆ ಈ ಕಾರ್ಯಕ್ರಮ
ಚಾನೆಲ್ 9 ನಲ್ಲಿ ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಾ ಇದೆ. ಈ ಕಾರ್ಯಕ್ರಮವನ್ನ ದೇಶ ವಿದೇಶದಿಂದ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ. ನೋಡ್ತಾ ಇರತಕ್ಕಂತಹ ಎಲ್ಲ ವೀಕ್ಷಕರಿಗೆ ನನ್ನ ಪರವಾಗಿ ಹಾಯ್ ನಮಸ್ತೆ. ದಯವಿಟ್ಟು ಸೈಡ್ಗೆ ಬನ್ನಿ ಪ್ಲೀಸ್. ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ದುಬೈಯಲ್ಲಿ ಗಲ್ಫ್ ವಿದೇಶಗಳಲ್ಲಿ ನೋಡ್ತಾ ಇರತಕ್ಕಂತಹ ನಮ್ಮೆಲ್ಲ ಗೆಳೆಯರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಫಸ್ಟ್ ಗೆ ಬಂದ ಈ ಹುಡುಗನ ಆನ್ಸರ್ ಅನ್ನು ನಾವು ಕೇಳ್ತೇವೆ. ಎನ್ವೈರನ್ಮೆಂಟ್ ಡೇ ಜೂನ್ 5th ಅಂತ ಹೇಳಿದ್ದಾರೆ. ಯಾರ ಆನ್ಸರ್? June 5th. ಜೂನ್ 5th. June 5th. ಜೂನ್ 5th. June 5th. ಹೆಂಚಿನ ಮಾರ ಹಾಕುವರ 5th June. 5th ಜನವರಿ. June. ಜೂನ್ 5th June. 5th ಜಾನ್ or June? No. Say tightly now. Why are you worrying? 5th June. 5th June. Okay. ಮಕ್ಕಳೆಲ್ಲ ಕೆಳಗೆ ಪ್ಲೀಸ್. ನಾನು ಹೇಳ್ತಾ ಇದ್ದಲ್ಲ, ದಯವಿಟ್ಟು ಮಕ್ಕಳ ಪೇರೆಂಟ್ಸ್ ಇದ್ರೆ ದಯವಿಟ್ಟು ಅವರಿಗೆ ಗೈಡ್ ಮಾಡಿ. ವೇದಿಕೆಯಲ್ಲಿ ತುಂಬಾ ಜನ ನಿಲ್ಲಿಗೆ ಜಾಗ ಇಲ್ಲ. ಪ್ಲೀಸ್ ಕೆಳಗೆ ಹೋಗಿ. ಈಗ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮಕ್ಕಳಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ಕೊಡಿ. ಯಾರೆಲ್ಲ ರೈಟ್ ಆನ್ಸರ್ ಕೊಟ್ಟಿದ್ದಾರೆ ಆ ರೈಟ್ ಆನ್ಸರ್ ನಾನು ಓದ್ತಾ ಇದ್ದೇನೆ. 5th June is the right answer. Come on, everybody, please put your hands together for these lovely kids. Come on. So ಅದರಲ್ಲಿ ಪ್ರಪ್ರಥಮವಾಗಿ ನಮಗೆ ಉತ್ತರವನ್ನು ಕೊಟ್ಟಂತಹ ಹುಡುಗ ಇದ್ದಾರೆ. ನಿಮ್ಮ ಹೆಸರು? ಆಶಿಕ್ ಅವರಿಗೆ ಒಂದು ಒಳ್ಳೆಯ ಉಡುಗೊರೆಯನ್ನು ನಾವು ಕೊಡ್ತಾ ಇದ್ದೇವೆ. ಎಕ್ಸ್ಕ್ಯೂಸ್ ಮೀ. ಕೆಳಗೆ ಮಕ್ಕಳು ಬನ್ನಿ. ಹಲೋ. ರೈಟ್ ಆನ್ಸರ್ ಹೇಳಿದವರು ಎಲ್ಲರೂ ಬನ್ನಿ. ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಮಕ್ಕಳಿಗೆ ಒಂದು ಗಿಫ್ಟ್ ವೋಚರ್ ಇದೆ. ಹೊಟ್ಟೆ ತುಂಬಾ ತಿನ್ನಿ, 300 ರೂಪಾಯಿ ಪೇ ಮಾಡಿ 10% ಡಿಸ್ಕೌಂಟ್ ಕೊಡ್ತಾರೆ. ಆಮೇಲೆ ನಿಮಗೆ ಸ್ಪೆಷಲ್ ಆಗಿ ನಮ್ಮ ಮ್ಯಾಂಗ್ಳೂರ್ ದರ್ಬಾರ್ ಹೋಟ್ಲಿಗೆ ಹೋದ್ರೆ 50 ರೂಪಾಯಿಯ ಸ್ಪೆಷಲ್ ಗಿಫ್ಟ್ ಏನಾದರೂ ನಿಮಗೆ ಸಿಗ್ತದೆ. 50 ರೂಪಾಯಿಯ ಫುಡ್. ಓಕೆ, ದಟ್ ಇಸ್ ಫ್ರೀ ಫಾರ್ ಯು. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್. ನಿಮಗೆ ಕೂಡ ಸಿಗ್ತದೆ. ಸಿಕ್ಕಿದಲ್ಲ? ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ಮಕ್ಕಳಿಗೆ ಈ ಉಡುಗೊರೆಯ ವೋಚರ್ಸ್ ಸಿಗ್ತದೆ. ಓಕೆ, ದ ರೈಟ್ ಆನ್ಸರ್. ನಿಮ್ಮ ಪೇರೆಂಟ್ಸ್ ಅನ್ನ ಕರ್ಕೊಂಡು ಹೋಗಿ, ನೀವು ಮಕ್ಕಳು ಹೋಗಿ ಅಲ್ಲಿ ಊಟ ಮಾಡಿ. ಸೊ ಇವರಿಗೆ ನಾನು SSC ಯಾರಾದರೂ ಅಲ್ಲಿಯ ಮಾಲಕರು ಅಥವಾ ಅದರ ಯಾರಾದರೂ ಹೋದ್ರು ಇದ್ರೆ ದಯವಿಟ್ಟು ವೇದಿಕೆ ಬನ್ನಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸೊ SSC ಫಸ್ಟ್ ಇಲ್ಲಿ ನಿಮಗೆ 50% ರಿಯಾಯಿತಿ ಸಿಗ್ತದೆ. ನಿಮಗೋಸ್ಕರ, ನಿಮ್ಮ ಕುಟುಂಬಸ್ಥರಿಗೋಸ್ಕರ ನೀವು ಅಲ್ಲಿ ಬೈ ಮಾಡಿದ್ರೆ 10 ತಾರೀಕಿನವರೆಗೆ, ಏಪ್ರಿಲ್ 10 ತಾರೀಕಿನವರೆಗೆ 50% ಆಫ್ ಇದೆ. ಈ ಸ್ಟೋರ್ ನೆಕ್ಸ್ಟ್ ಸೈಡ್ ಅಲ್ಲಿ ಇದೆ. ದಯವಿಟ್ಟು ನೀವು ಅಲ್ಲಿ ಪರ್ಚೇಸ್ ಮಾಡಿ. ಶುಭ ಕೋರಿದ SSC ಅವರಿಗೆ ನಾವು ಧನ್ಯವಾದಗಳು ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ದಿಸ್ ಶೋ. ನಿಮಗೂ ಕೂಡ ಒಂದು ಬೇಕಾದಷ್ಟು ಕೊಡ್ತಾ ಇದ್ದೀನಿ. ದಯವಿಟ್ಟು ಮಕ್ಕಳೆಲ್ಲ ಕೆಳಗೆ ಹೋಗಿ ಪ್ಲೀಸ್. ಆಲ್ ಕಿಡ್ಸ್ ಗೋ ಡೌನ್ ಪ್ಲೀಸ್. ಆಲ್ ಕಿಡ್ಸ್ ಪ್ಲೀಸ್ ಗೋ ಡೌನ್. ನಾ ಡ್ಯಾನ್ಸ್ ನಂಬರ್ ಗೀತೆಯನ್ನು ಕೊಡೋದಕ್ಕೋಸ್ಕರ ಮತ್ತೊಮ್ಮೆ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ರೂಪ ಪ್ರಕಾಶ್ ಜೊತೆಯಲ್ಲಿ ಪ್ರಕಾಶ್ ಮಹಾದೇವನ್. ನಾನು ಪ್ರಕಾಶ್ ಮಹಾದೇವನ್ ಬಗ್ಗೆ ಒಂದು 2 ಮಾತು ಹೇಳಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಮಾಡಿದ ಎಷ್ಟೋ ಗಾಯಕರಿದ್ದಾರೆ, ಎಷ್ಟೋ ಕಲಾವಿದರಿದ್ದಾರೆ. ಅವರೆಲ್ಲರಿಗೂ ನನ್ನ ಸಲ್ಯೂಟ್ ಇದೆ. ಅವರೆಲ್ಲರ ಜೊತೆಯಲ್ಲಿ ಕೆಲಸ ಮಾಡಿದ ಖುಷಿ ಇದೆ. ವಿಶೇಷವಾಗಿ ನಮ್ಮ ಪ್ರಕಾಶ್ ಅವರು ಜಿ ಕನ್ನಡ, ಅದೇ ರೀತಿ ಕಲರ್ಸ್ ಕನ್ನಡ, ಅದೇ ರೀತಿ ಹಲವಾರು ಟಿವಿ ಚಾನೆಲ್ಗಳಿಗೆ ವಿಶೇಷ ಅತಿಥಿಯಾಗಿ ಭೇಟಿ ಕೊಟ್ಟು ಕಾರ್ಯಕ್ರಮ ನೀಡಿದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ದುಬೈಯಲ್ಲಿ, ಮಸ್ಕತ್ನಲ್ಲಿ, ಕತಾರ್ನಲ್ಲಿ ಇನ್ನೂ ತುಂಬಾ ಇದೆ. ಹೇಳ್ತಾ ಹೋದ್ರೆ ನನಗೆ ಸಮಯ ಸಾಕಾಗಲ್ಲ. ಭಾರತದಾದ್ಯಂತ ಪ್ರಯಾಣ ಮಾಡಿ ಇಬ್ಬರ ಜೋಡಿ ದೇವರು ಹೇಗೆ ಇವರನ್ನ ಆರೋಗ್ಯವಾಗಿ ಇಟ್ಟಿರಲಿ, ದೇವರು ಇವರಿಗೆ ಒಳ್ಳೆಯ ಸೌಭಾಗ್ಯವನ್ನು ಕೊಡಲಿ ಅಂತ ನಾನು ಹೇಳ್ತೇನೆ, ಪ್ರಾರ್ಥಿಸಿಕೊಳ್ತಾ ರೂಪ ಪ್ರಕಾಶ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ವಿತ್ us and thank you so much for entertaining to us. Okay, बोलो आपके लिए पेश करते हैं एक सुपर हिट गीत. वो लड़की क्या किया? वो लड़की ಕೋರಸ್ ಹಾಡಬೇಕು ನೀವು ನಮ್ಮ ಜೊತೆ. वो लड़की आँख मारे
ನನ್ನೆಲ್ಲ ಎಲ್ಲ ವರ್ಷ ಬರ್ಸಿ ಇತ್ತನೆ ಆನೆ ಮಾರೆ ನಾನು ವಂಚನ ಪೂರ ಓಕೆ एक बार जोरदार ताली हो जाए ಎಲ್ಲರೂ ಅಲ್ಲೇ Oh God, one more minute. तुषार कपूर की आवाज में कुमार सानू की आवाज में ಥ್ಯಾಂಕ್ ಯು ಪ್ರೈಸ್ ಬೇಕಾ ಸೊ ಒಂದು ಕ್ವೆಶ್ಚನ್ ಮತ್ತೊಂದು ಕ್ವೆಶ್ಚನ್ ಇಲ್ಲಿ ಕೇಳ್ತಾ ಇದ್ದೇನೆ ಹೌ ಮೆನಿ ಕಿಡ್ಸ್ ನೋ ದಿಸ್ ಕ್ವೆಶ್ಚನ್ ಓಕೆ ಹೌ ಮೆನಿ ಕಿಡ್ಸ್ ನೋ ದಿಸ್ ಕ್ವೆಶ್ಚನ್ ಫಾರ್ ಆನ್ಸರ್ ಸೊ ನಾನು ಕೇಳ್ತಾ ಇದ್ದೇನೆ ಮಾನವನ ಜೀವದಲ್ಲಿ ಎಷ್ಟು ಎಲುಬುಗಳಿವೆ ಹೌ ಮೆನಿ ಬೋನ್ಸ್ ಇನ್ ಹ್ಯೂಮನ್ಸ್ ಬಾಡಿ ಹೌ ಮೆನಿ ಬೋನ್ಸ್ ಇನ್ ಹ್ಯೂಮನ್ಸ್ ಬಾಡಿ ಹೇಳ್ಬೇಡಿ ನಿಂತ್ಕೊಳ್ಳಿ ಎಷ್ಟು ಗೊತ್ತಿದೆ ಚಪ್ಪಾಳೆ ಕೊಡಿ ನೋಡಿ ಮಕ್ಕಳ ಸ್ಪಿರಿಟ್ ಅಂತ ಹೇಳಿದ್ರೆ ಸೊ ದೊಡ್ಡವರು ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಕೂತ್ಕೊಳ್ಳಿ ಇವರಿಗೆಲ್ಲ ನಾನು ಸೀಟ್ ಅನ್ನು ಕೊಡ್ತೇನೆ ಥ್ಯಾಂಕ್ ಯು ಸೊ ಫಸ್ಟ್ ಬಂದವರು ಇಲ್ಲಿದ್ದಾರೆ ಓಕೆ ಸೊ ಎಷ್ಟು ಮಕ್ಕಳಿಗೆ ಆನ್ಸರ್ ಗೊತ್ತಿದೆ ಚಪ್ಪಾಳೆ ಕೊಡಿ ಮಕ್ಕಳಿಗೆ ನಮ್ಮ ಮಂಗಳೂರಿನ ಮಕ್ಕಳು ಅಂದ್ರೆ ಹೀಗೆ ಆನ್ಸರ್ ಎಷ್ಟು ಬೇಗ ಬರ್ತದೆ ನೋಡಿ ನನಗೆ ಗೊತ್ತಿಲ್ಲ ಬಟ್ ಇವರಿಗೆ ಗೊತ್ತಿದೆ ಸೊ ನೀವು ಕೂತ್ಕೊಳ್ಳಿ ಎಷ್ಟು ಮಕ್ಕಳ ಜೊತೆಯಲ್ಲಿ ಕೇಳ್ತಾ ಇದ್ದಾರೆ ಮಾನವನ ದೇಹದಲ್ಲಿ ಎಷ್ಟು ಎಲುಬುಗಳಿವೆ ಹೌ ಮೆನಿ ಬೋನ್ಸ್ ಇನ್ ಹ್ಯೂಮನ್ ಬಾಡಿ 67 he searched new 67 come on please put your hands together for this lovely kid and next you Amma
Umma. And you? 204. 204. Okay, and you? 204. 204. You. 336. Wow. ಜಾಸ್ತಿ ಆಗ್ತಾ ಉಂಟು ನನ್ನದು ಜಾಸ್ತಿ ಉಂಟು. Okay, you. 260. 260. And you? 105. 105 exactly. ಹೇಗೆ ಎಣಿಸಿದೆ ಇಲ್ಲಿ ನೀನು ಯಾವ ಕಂಪ್ಯೂಟರ್ ಅಲ್ಲಿ ಎಣಿಸಿದ್ದು ಗೊತ್ತಿಲ್ಲ ಮತ್ತೆ ಹೇಳಿದೆ ಹೇಗೆ 206. 206. 106. ಕ್ವಶನ್ ಗೊತ್ತಾಗಿದೆ ನಿಮಗೆ? ಹೌ ಮೆನಿ ಬೋನ್ಸ್ ಆರ್ ದೇರ್ ಇನ್ ಹ್ಯೂಮನ್ ಬಾಡಿ? 206 is the right answer. ಒಮ್ಮೆ ಜೋರಾದ ಚಪ್ಪಾಳೆ ಕೊಡಿ. ಆ ಆನ್ಸರ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಸಹ ಕೊಟ್ಟಿದ್ದಾರೆ. ಶಿ ಇಸ್ ದ ಫಸ್ಟ್ ವಿನ್ನರ್ ಆಫ್ ದಿಸ್ ಕ್ವೆಶ್ಚನ್. Fatima Asmina. Fatima Asmina. Which standard? 7th standard. Come on. ಒಬ್ಬ ಡಾಕ್ಟರ್ಗೆ ಗೊತ್ತಿರಬೇಕಾದಂತಹ ಉತ್ತರ ಅದನ್ನ ಈ ಪುಟಾಣಿ ಕೊಟ್ಟಿದ್ದಾರೆ. ಇವರಿಗೆ ಉಡುಗೊರೆ ಕೊಡೋದಕ್ಕೆ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹೆವೆನ್ಸ್ ಆಫ್ ಚಾಕೊಲೇಟ್. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೆರಿ ನೈಸ್ ಅಂಡ್ ಪ್ರಿಟಿ ಸ್ವೀಟಿ. ಸೊ ಹೆವೆನ್ಸ್ ಆಫ್ ಚಾಕೊಲೇಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ and celebrating this event. And your name is ma'am? Mumtaz. जो अरबिक में कहते हैं ना Mumtaz, the beauty of what to say world. Okay, thank you so much for participating in this show. You are the winner of this show. ನಿಮಗೆ ಗಿಫ್ಟ್ ವಾಚಸ್ ತುಂಬಾ ಇದೆ. ಇಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಹೇಗೆ ಒಂದು ವಿಶೇಷ ಆತಿಥ್ಯ ಇದೆ. Sorry. Is food for free. Okay. 150 rupees food. And second prize goes to the boy. ನಿಮ್ದು ಕೊಡುವ? Okay. So ಇನ್ನೊಂದು ಉಡುಗೊರೆ ಅವರು ಕೊಡ್ತಾ ಇದ್ದಾರೆ. ನಿಮ್ಮ ಹೆಸರು? ಮರ್ಜುಕ್. ಒಮ್ಮೆ ಜೋರಾದ ಚಪ್ಪಾಳೆ. ಇದನ್ನು ಪುಟಾಣಿ ದಯವಿಟ್ಟು ಮಕ್ಕಳು ಸೈಡ್ ಹೋಗಿ ಪ್ಲೀಸ್, ಅಲ್ಲಿ ಫೋಟೋ ತೆಗಿತಾ ಇದ್ದಾರೆ, ಅವರಿಗೆ ಹೆಲ್ಪ್ ಆಗಲಿ. So second winner is Marzuk. He is a runner of this program. Next, this is worth 100 rupees free food you will get, and along with that you will get 10% of discount until April 10. Okay, ಇದು ಇಬ್ಬರಿಗೂ ಕೂಡ ಸಿಕ್ಕಿದೆ. ನಿಮಗೆ ಧನ್ಯವಾದಗಳು. Thank you so much for participating in this program, ma'am, and thank you so much for everyone who are supporting us. And ಇವತ್ತು ನಿಮ್ಮನ್ನ ಸಂತೋಷಪಡಿಸೋದಕ್ಕೆ ಇನ್ನೊಂದು ಸುಂದರವಾದಂತಹ ಗೀತೆಯನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಮಿಮಿಕ್ರಿ ಆರ್ಟಿಸ್ಟ್ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ಸಾಕಷ್ಟು ಕೆಲಸದ ಒತ್ತಡ ಇದ್ರೂ ಕೂಡ ನಮ್ಮ ಜೊತೆಲಿ ಇವತ್ತು ಅವರ ಆಶೀರ್ವಾದ. ಮತ್ತೊಮ್ಮೆ ನಾನು ಮಿಮಿಕ್ರಿ ಆರ್ಟಿಸ್ಟ್ ಅನ್ನ ವೇದಿಕೆಗೆ ಆಹ್ವಾನ ಮಾಡಿದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ರಹೀಂ ಕೊರಾಜೆ. ಅಸ್ಸಲಾಮು ಅಲೈಕುಂ, ಗುರು ನಮಸ್ಕಾರ. ಅದೇ ಬೋಲೋ ಇನ್ನೊಂದು ಬಂದ ಕಾರ್ಯಕ್ರಮಕ್ಕೆ ಸ್ವಾಗತ. ವೈದ್ಯ ನಗುಮುಖ, ರೋಗಿ ಗುಣಮುಖ. ನಗ್ನಗ್ತಾ ಇದ್ರೆ ರೋಗ ಹೋದಷ್ಟು ಬೇಗ ಗುಣ ಆಗುತ್ತೆ ಅಂತ ಹೇಳ್ತಾ ಸ್ಮೈಲ್ ಇಸ್ ಬೆಸ್ಟ್ ಅಂತ ಡಾಕ್ಟರ್ ಹೇಳಿರ್ತಾರೆ. ನೀವು ನಗ್ನಗ್ತಾ ಇರಬೇಕು, ಒಬ್ಬರಿಗೊಬ್ಬರು ನಗಬಾರ್ದು. ಇಂಥ ಕಾರ್ಯಕ್ರಮಕ್ಕೆ ನಗ್ನಗ್ತಾ ಇರಬೇಕು. ಆ ಥರ ನಮ್ಮ ಕಾರ್ಯಕ್ರಮದಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕುಶಲ್ ದರ್ಶಿ ನವೀನ್ ನಿಪಾಡಿ ಬಂದಿದೆ. ಅವರ ನಮ್ಮ ಮಾತಿನ ಶೈಲಿ ವೀಕ್ಷಕರೇ, ನಮ್ಮ ಕುಶಲ್ ದರ್ಶಿ ನವೀನ್ ನಿಪಾಡಿ ಈಗ ಅಲ್ಲಿ ಮುಂದೆ ಅನಿಪೇರು ಬಂದರು ಎಂಗ್ಲಂಜ ಆಚಿ ಸೋಪನಿ ಬರೋಡು ಊರು ಬಿಸಿ ಇದ್ದಲ್ಲ. ಟೆನ್ಷನ್ ಪೂರ ಫ್ರೀ ಆಗಿ ಬರ್ತೀನಿ. ನೀವು ರಣಿಕೆ ಸಂಡೆ ಇದ್ದ ಮಂಡೆ ಬೆಳಿಗ್ಗೆ ಎದ್ದು ನೋಡುವಾಗ ಮಂಡೆ ಇಲ್ಲದಂತ ಆಗಿದೆ. ಮಂಡೆಯನ್ನು ಹುಡುಕಿ ಕೊಡಿದ್ದೇವ. ಆರ್ನಾಡ್ನ ಮಂಡೆ ಬೇತ, ಯಾನ್ ನಾಡ್ನ ಮಂಡೆ ಬೇತ, ಯಾನ್ ಬಂದ ಕ್ಯಾಲೆಂಡರ್ ಸಂಡೆ ಮಂಡೆ ಟ್ಯೂಸ್ಡೇ ಅಕ್ಲ ಮಂಡ ತಿಕ್ಕಿದ್ದು ಎಣ್ಣ ಮಂಡ ಒಂಜೇ ವಾರ ತಿಕ್ಕಿದ. ಅದರ ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡದ ಬಿಗ್ ಬಾಸ್ ಖ್ಯಾತಿಯ ಹುಚ್ಚ ವೆಂಕಟ್ ಈಗ ನಿಮ್ಮ ಮುಂದೆ. ಯಾಕಂದ್ರೆ ಬೆಂಗಳೂರಿಂದ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಂದೆ. ಇದೆಲ್ಲರೂ 6ನೇ ಶಾಪ್ ಉದ್ಘಾಟನೆ ಮಾಡಕ್ಕೆ ತುಂಬಾ ಖುಷಿ ಆಯ್ತು. ಕಾವೇರಿ ನನ್ನವ್ವ ಕನ್ನ ನನ್ನ ಉಸಿರು ಗೊತ್ತಾ? ಯಾಕಂದ್ರೆ ಹೆಣ್ಮಕ್ಳು ಯಾವತ್ತೂ ಮಾತಾಡ್ಬೇಡಿ. ಹೆಣ್ಮಕ್ಳು ನನ್ನ ಅಕ್ಕ ತಂಗಿ ಗೊತ್ತಾ? ತುಳ್ಬಿಟ್ಟಿನಿ.
ಇದೇ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ಧೀರೇಂದ್ರ ಕಪ್ಪಲಿಂದ ಬಂದಿದ್ದ ಅವರೊಂದು ಮಾತಿನ ಶೈಲಿ ಕನ್ನಡದ ಧೀರೇಂದ್ರ ಕಪ್ಪಲ್. ಎಲ್ಲರಿಗೂ ನಮಸ್ಕಾರ ಶಿವ. ಬೆಂಗಳೂರಿಂದ ಪದೇ ಪದೇ ಕಾಲ್ ಮಾಡ್ತಾ ಇದ್ರು. ಇಂಥ ಒಂದು ಸಡಗರ ಅದೇ ತರ ಒಂದು 6ನೇ ಶಾಪು ಉದ್ಘಾಟನೆ ಆಯ್ತಪ್ಪ. ಶಿವನೇ ಶಾಬಲಿಂಗ ಏನೊಂದು ಸಡಗರಪ್ಪ. ಶಿವನೇ ಶಾಬಲಿಂಗ. ಅದರ ನಾವು ಕಾರ್ಯಕ್ರಮದಲ್ಲಿ ಚಾಪರ್ಕ ತಂಡದ ಭೋಜರಾಜ್ ಮಂಜೂರಿ ಬಂದಿದ್ದ ಅವರೊಂದು ಮಾತಿನ ಶೈಲಿ ಚಾಪರ್ಕ ತಂಡದ ಭೋಜರಾಜ್ ಮಂಜೂರ್. ಏರಿ ಮತ್ತೇನು ಅಬೇ ಅಮೆರಿಕಾ ವಾಟ್ ಇಂಕ ಮೇಲೆ ಹೋಗತ್ತುನಗ ಕಾಲೇಜ್ ಬ್ಯಾಕ್ ದನೆ ಅಂಡರ್ಸ್ಟ್ಯಾಂಡ್ ಅದೇ ರೆಸ್ಟೋರೆಂಟ್ ಅಬೇ ಅಮೆರಿಕಾ ಕಮಲ ಓಡೆ ಒಬ್ಬನು ಏರೆ ದೋಸ್ತ ಬೈ ನಿನ್ನ ಓಪನಿಂಗ್ ಸೆಲೆಬ್ರೇಷನ್ ಕೊಂಚ ವೇಟೆ ನಮ್ಮ ರಸದವನ ದವನ ವನಸತ್ತೆ ನಮ್ಮ ಆರ್ಕೆಸ್ಟ್ರಾ ಮೆದದವನ್ ಬೆನ ಈ ಬೋರ್ಮನ್ ಕೊಂಚ ಅರ್ಥ ಬುಜೇಕರ ಅಭ್ಯಾಸ ಓಕೆ, ಸಮಯ ಇದ್ರೆ ಇನ್ನೊಮ್ಮೆ ನಿಮ್ಮ ಮುಂದೆ ಪ್ರೀತಿಯ ಸ್ನೇಹಿತರೆ ಬಂದ್ಕೊಳಚ್ಚಿ. ಇನ್ನೊಂದು ಪ್ರಶ್ನೆಯನ್ನ ಕೊಟ್ಟಿರ್ತಕ್ಕಂತಹವರು ಬ್ರಾಹ್ಮರಿ ಸೈಬರ್ ಅಂಡ್ ಜೆರಾಕ್ಸ್ ಸೆಂಟರ್ ನವರು. ಎಷ್ಟು ಜನರಿಗೆ ಜೆರಾಕ್ಸಿನ ಫುಲ್ ಫಾರ್ಮ್ ಗೊತ್ತಿದೆ? ನಾವು ದಿನನಿತ್ಯ ಉಪಯೋಗ ಮಾಡ್ತಾ ಇದ್ದೇವೆ. ಜೆರಾಕ್ಸ್ ಪ್ರತಿ ₹1 ₹2 ಪೇ ಮಾಡಿ ನಾವು ತಗೊಂಡು ಹೋಗ್ತೇವೆ. ID ಕಾರ್ಡ್, ಆಧಾರ್ ಕಾರ್ಡ್ ಮಾಡ್ತೇವೆ. ಬಟ್ ಜೆರಾಕ್ಸಿನ ಫುಲ್ ಫಾರ್ಮ್ ಗೊತ್ತಿರೋರು ಇದ್ರೆ ದಯವಿಟ್ಟು ಗಂಡಸರಿಗೆ ಮಾತ್ರ, ಮಕ್ಕಳಿಗಿಲ್ಲ. ನಾಟ್ ಫಾರ್ ಕಿಡ್ಸ್, ಓನ್ಲಿ ಫಾರ್ ಮೇಲ್. ಎಷ್ಟು ಜನ ಗೊತ್ತುಂಟು ಜೆರಾಕ್ಸ್ ಫುಲ್ ಫಾರ್ಮ್? ಯಾರಿಗೆ ಗೊತ್ತುಂಟಾ? ಮಕ್ಕಳಿಗಿಲ್ಲ, ದೊಡ್ಡವರಿಗೆ ಮಾತ್ರ. No. You can't search in Google. I will count 9, 8, 7, 6, 5, 4, 3, 2, 1. Okay. So next question. ಇಲ್ಲ Google ಅಲ್ಲಿ ಸರ್ಚ್ ಮಾಡ್ಲಿಕ್ಕಿಲ್ಲ. Next question. 10 ಸೆಕೆಂಡ್ ಹೇಳ್ತೇನೆ, 10 ಕೌಂಟ್ ಒಳಗೆ ಹೇಳಬೇಕು. ಹೆಡ್ ಮತ್ತು ಟೇಲ್ ಇದೆ. ಹೆಡ್ ಅಂಡ್ ಟೇಲ್ ಇಸ್ ದೇರ್, ಆದರೆ ಜೀವ ಇಲ್ಲ. ಹೆಡ್ ಇದೆ, ಟೇಲು ಇದೆ, ಆದರೆ ಜೀವ ಇಲ್ಲ. ಯಾರಿಗಾದ್ರೂ ಗೊತ್ತಿದೆಯಾ? ಬೇಗ. Please come. The coin is the right answer. ಜೋರಾದ ಚಪ್ಪಾಳೆ ಕೊಡಿ ಅವರಿಗೆ. ಆಗಮ್ಮ ತೊಟ್ಟಿದಲ್ಲ ಬಿಡುತ್ತಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಗೇಮ್ ಶೋ. ಯಾವ ರೀತಿ ಹೇಳಿದ್ರಿ? ಎನಿಬಡಿ ಟೋಲ್ಡ್ ದಿಸ್ ಆನ್ಸರ್? What example she was giving. Okay, thank you so much. And again the prize goes to your good name Raiza, and I would like to give her a sweet from Iyengar. You got this before? No. So Iyengar ina ಯಾರಾದರೂ ದಯವಿಟ್ಟು ಬನ್ನಿ. ಫ್ರಂಟ್ ಅಲ್ಲಿ ನಮ್ಮ ಮ್ಯಾಂಗ್ಳೂರ್ ದರ್ಬಾರ್ ಹೋಟೆಲ್ ಪಕ್ಕದಲ್ಲಿ ಹೊಸದಾಗಿ ಓಪನ್ ಆಗಿದೆ. 365 ದಿನ 365 ವೆರೈಟಿಯ ಖಾದ್ಯಗಳು ಅಲ್ಲಿ ಸ್ವೀಟ್ಸ್ ಗಳಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಸ್ಪೆಷಲ್ ಆಗಿ ತುಂಬಾ ಇದೆ. ನನಗೆ ಓದಲಿಕ್ಕೆ ಸಮಯ ಸಾಕಾಗ್ತಿಲ್ಲ. ಸ್ಪೆಷಲ್ ಬಿಸ್ಕೆಟ್ಸ್ ಅಂಡ್ ಸ್ವೀಟ್ಸ್ ಅಂಡ್ ಸ್ನಾಕ್ಸ್ ಇಸ್ ಮೈನ್ ಅವರ್ ಪ್ರಾಡಕ್ಟ್. ಸೊ LJ ಅಯ್ಯಂಗಾರ್ ಕೇಕ್ ಶಾಪ್ ಪರವಾಗಿ ಈ ಒಂದು ಉಡುಗೊರೆಯನ್ನ ನಾನು ಅವರಿಗೆ ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ನನಗೆ ಸಮಯದ ಕೊರತೆ ಇದೆ, ತುಂಬಾ ಗೇಮ್ಸ್ ಇದೆ, ತುಂಬಾ ಹಾಡು ನಿಮಗೆ ಕೇಳಿಸಬೇಕು, ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕು. ಸೊ ಆ ಕಾರಣಕ್ಕಾಗಿ ಜಾಸ್ತಿ ಹೊತ್ತು ನಾನು ತಗೊಳ್ಳಲ್ಲ. ಸೊ ನೆಕ್ಸ್ಟ್ ಸಾಂಗ್ ಐ ಆಮ್ ಪ್ಲೇಯಿಂಗ್ ಫಾರ್ ಯು ಫ್ರಮ್ all of my so ಬಾತಿಶಾ ಪುತ್ರ में ಜೋರಾದ ಚಪ್ಪಾಳೆ ಕೊಡಿ. ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ದಾರೆ. ಅದೇ ರೀತಿ 10% ರಿಯಾಯಿತಿಯನ್ನು ಘೋಷಣೆ ಮಾಡಿದ್ದಾರೆ. ಮಿರಾಕಲ್ ಗಿಫ್ಟ್ ಸೆಂಟರ್ opposite of ತಂದೂರಿ, opposite of Nest Food, and opposite of Dongri Street, and opposite of Chaiwala. So ಮಿರಾಕಲ್ ಗಿಫ್ಟ್ ಸೆಂಟರ್ ಗೆ ಹೋಗಿ ನಿಮಗೆ ಅಲ್ಲಿ 10% ರಿಯಾಯಿತಿ ₹300 ಗಿಂತ ಮೇಲ್ಪಟ್ಟು ಖರೀದಿ ಮಾಡಿದ್ರೆ ಸಿಗ್ತದೆ. ಅದೇ ರೀತಿ ತುಂಬಾ ವಿಶಿಷ್ಟವಾದಂತಹ ಮೇಡ್ ಗಿಫ್ಟ್ಗಳು, ಅಂದ್ರೆ ಕಸ್ಟಮೈಸ್ಡ್ ಗಿಫ್ಟ್ಗಳು ಕೂಡ ಅಲ್ಲಿ ಸಿಗ್ತದೆ.
ಆಗ್ತದೆ. ಸೊ ಅದನ್ನು ಕೂಡ ನೀವು ಅಲ್ಲಿ ವಿಸಿಟ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೇನೆ. ದೋಸಾ ಪಾಯಿಂಟ್ನ ಈ 20ನೇ ವರ್ಷದ ವಾರ್ಷಿಕ ಶುಭಾವಸರದಲ್ಲಿ ನಿಮ್ಮನ್ನ ರಂಜಿಸ್ತಾ ನಿಮ್ಮನ್ನ ಖುಷಿಪಡಿಸಿ ನಿಮಗೋಸ್ಕರ ಸುಂದರವಾದ ಗೀತೆ, ಅದರ ಜೊತೆಗೆ ಪಾರ್ಟಿಸಿಪೇಟ್ ಮಾಡಿದರೆ ಅತ್ಯದ್ಭುತವಾದಂತಹ ಗಿಫ್ಟ್ ಮತ್ತು ಫ್ರೀ ಕೂಪನ್ಗಳನ್ನು ಪಡ್ಕೊಳ್ಬಹುದು ಅಂತ ಹೇಳಿಕೊಳ್ತಾ ಬಾದಿಶಾ ಪುತ್ತೂರು ನಿಮ್ಮ ಮುಂದೆ. ಇಲ್ಲಿ ಗೆಳತಿಯರಿಲ್ಲವೇ ಹೇಗೆ ಹಾಡಲಿ ಹೂಗಳೇ ರೋಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಚೆಲುವಿನ ಹೂವೆ ಚೆಲುವೆ ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದು ಸೌಂದರ್ಯ ಕಣ್ಣಲ್ಲಿ ತುಂಬಿಕೊಂಡಿದ್ದು ಸಂಗೀತ ನನ್ನಲ್ಲಿ ಸೇರಿಕೊಂಡಿದ್ದು ಯಾರ ನೀನು ರೋಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಹೇಳುವೋ ಚೆಲುವೆ ಚೆಲುವಿನ ಹೂವೆ ಸೌಂದರ್ಯ ಸಂಗೀತ ನನ್ನದು ಯಾರ ನೀನು ಮಲ್ಲಿಗೆ ಹೂವೆ ಹೇಳುವೋ ಚೆಲುವೆ ಚೆಲುವಿನ ಹೂವೆ
ಝಿರಿ ಗಾಳಿ ರಾಜ ನಾನು ಕದಿ ಮದಿ ನಾನು ಪ್ರಳಯಾಂತಕ ನಾನು ಕೇಳು ನೀನು ಲೋಕವೆಲ್ಲ ನನ್ನ ಪಾಕೆಟ್ನಲ್ಲಿ ಸ್ನೇಹವೆಂಬ ಮೌಲ್ಯ ಜಾಕೆಟ್ನಲ್ಲಿ ಹೇಳಿ ಹಾಡು ಪ್ರೇಮಿ ನಾನು ಅಭಿಮಾನ ಎಂದೆಂದೆನ್ನದು ಯಾರ ನೀನು ರೋಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಹೇಳಬೋ ಚೆಲುವೆ ಚೆಲುವಿನ ಹೂವೆ ಸೋಗಂಧ ಹೂವಲ್ಲಿ ಕೂಡಿಕೊಂಡಿಕೊಂಡು ಸೌಂದರ್ಯ ಕಣ್ಣಲ್ಲಿ ತುಂಬಿಕೊಂಡಿಕೊಂಡು ಸಂಗೀತ ನನ್ನಲ್ಲಿ ಸೇರಿಕೊಂಡಿಕೊಂಡು ಉತ್ತಮವಾದಂತಹ ಹಾಡನ್ನು ನೀಡಿ ತದನಂತರ ನಿಮಗೆ ಸುಂದರವಾದ ಗೀತೆಗಳನ್ನ ಕೊಡ್ತಾ ಇದ್ದೀವಿ. ಒಂದು ಕೊನೆಯ ಕ್ವಶನ್ಗೆ ನಮ್ಮ ಪಾರ್ಟಿಸಿಪೇಟ್ ಮಾಡಿದ ಮಕ್ಕಳಿದ್ದಾರೆ. ಗೇಮ್ಸ್ ಅಲ್ಲಿ ಆಟವಾಡಿದ ಫಸ್ಟ್ ಗೇಮ್ಸ್ ಅಲ್ಲಿ ಆಟವಾಡಿದ ಗಾಂಧೀಜಿ, ನೆಹರೂಜಿ, ಸುಭಾಷ್ ಜಿ ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ಮಕ್ಕಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಆಲ್ ದ ಕಿಡ್ಸ್ ಹೂ ಆರ್ ಪಾರ್ಟಿಸಿಪೇಟ್ ಫಾರ್ ಗಾಂಧೀಜಿ, ನೆಹರೂಜಿ, ಸುಭಾಷ್ ಜಿ, ಪ್ಲೀಸ್ come on the stage. Who all participated and who is the winner? Please come. This side is a winner and second. ಸೊ ಈ ಎಲ್ಲ ಪುಟಾಣಿಗಳು ನಮ್ಮ ಜೊತೆಯಲ್ಲಿ ಇದ್ದಾರೆ. ಸಮಯದ ಕೊರತೆ ಇದೆ, ಸಾಕಷ್ಟು ವಿಷಯ ಹೇಳಲಿಕ್ಕಿದೆ. ಅತಿಗ ಮಾತಾಡಿದ್ರೆ ಸಮಸ್ಯೆ ಜಾಸ್ತಿ ಆಗ್ತದೆ. ಅದಕ್ಕಾಗಿ ನಾನು ಕಡಿಮೆ ಮಾತಾಡಿ ಮಕ್ಕಳನ್ನ ಹುರಿದುಂಬಿಸಿ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವೇದಿಕೆಗೆ ದೋಸಾ ಪಾಯಿಂಟಿನ ಮಾಲಕರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹನೀಫ್ ಸರ್, wherever you are, please come on stage. ಇವತ್ತಿನ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ನಲ್ಮೆಯ ಗೆಳೆಯ is a very good friend of mine. I would like to invite Mr. Hanif. Please come on the stage. ನಮ್ಮ ಜೊತೆಯಲ್ಲಿ ಸಾಕಷ್ಟು ಗೇಮ್ಸ್ ಗಳನ್ನ ನಾವಿಲ್ಲಿ ಮಾಡಿದ್ದೇವೆ. ನಿಮ್ಮನ್ನು ಕರೀಲಿಕ್ಕಾಗಲಿಲ್ಲ, ಗೊತ್ತಿದೆ ನೀವು ತುಂಬಾ ಬಿಸಿ ಇದ್ದೀರಿ ಅಂತ. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ಜನರನ್ನ ಉದ್ದೇಶಿಸಿ ಒಂದು ಅಥವಾ ಎರಡು ಮಾತನ್ನ ದಯವಿಟ್ಟು ಹನೀಫ್ ಸರ್ ಅವರ ಸ್ವತಃ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಪ್ರೀತಿ ಪಾತ್ರದ ಗ್ರಾಹಕರೇ, ಎಲ್ಲರಿಗೂ ನನ್ನ ಹೃದಯಸ್ಪರ್ಶಿ ಅಭಿನಂದನೆಗಳು. ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ. ನಿಮ್ಮ ಸಹಕಾರವು ಯಾವಾಗಲೂ ನನಗೆ ಹೀಗೆ ಇರಲಿ ಅಂತ ಅಲ್ಲಾಹನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಕೂಡ ನೀವು ಮಾಡುತ್ತಿರುವ ಸೇವೆಗೆ, ನೀವು ಇಲ್ಲಿಯ ಜನರ ಪ್ರೀತಿಯನ್ನು ಗೆದ್ದುಕೊಂಡಿದ್ದಕ್ಕೆ ಖಂಡಿತ ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ. ಸೊ ರನ್ನರ್ಸ್ಗೆ ಈ 4 ಮಕ್ಕಳಿಗೆ ತಮ್ಮ 100 ರೂಪಾಯಿಯ ಉಡುಗೊರೆ ಗಿಫ್ಟ್ ವೋಚರ್ನ ತಮ್ಮ ಅಭಯ ಹಸ್ತದಿಂದ ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ 4 ಮಕ್ಕಳಿಗೆ ಇವರು ವಿನ್ನರ್ಸ್ ಆಗಿದ್ದಾರೆ, ಅವರು ರನ್ನರ್ಸ್ ಅಲ್ಲಿದ್ದಾರೆ. ಎಲ್ಲ ಮಕ್ಕಳಿಗೆ 100 ರೂಪೀಸ್ ಗಿಫ್ಟ್ ವೋಚರ್ ಫ್ರಮ್ ಮ್ಯಾಂಗ್ಳೂರ್ ದರ್ಬಾರ್ ಕುಟುಂಬ ಸಮೇತರಾಗಿ ಹೋಗಿ ಅಥವಾ 300 ರೂಪಾಯಿಗಿಂತ ಮೇಲ್ಪಟ್ಟು ಊಟ ಮಾಡಿ ಮತ್ತೆ +10% ಡಿಸ್ಕೌಂಟ್ ಅನ್ನು ತಗೊಳ್ಳಿ. ಇದೆಲ್ಲ ನಿಮಗೆ ಒಂದೇ ಸೂರಿನಡಿಯಲ್ಲಿ ಸಿಗ್ತದೆ. ಸೊ ರನ್ನರ್ ಗಿಫ್ಟ್ಸ್ ಗೋಸ್ ಟು ಆಲ್ ದ ಕಿಡ್ಸ್. ಕೊಡಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ನಮಗೆ ಶುಭವನ್ನು ಹಾರೈಸಿದ್ದಾರೆ. ಹೋಗ್ವಾಟ್ಸ್ ಇಂದ ನಮಗೆ ಶುಭ ಹಾರೈಕೆ ಬಂದಿದೆ. ಅದೇ ರೀತಿ SSK ಫ್ಯಾಷನ್ ಇಂದ ಶುಭ ಹಾರೈಕೆ ಬಂದಿದೆ. ಬ್ರಹ್ಮರಿ ಜೆರಾಕ್ಸ್ ಸೆಂಟರ್ ಇಂದ ಶುಭ ಹಾರೈಕೆ ಬಂದಿದೆ. ಅದೇ ರೀತಿ ಮೆನ್ಸ್ ಹೇರ್ ಸಲೂನ್ ಅಲ್ಲಿಂದ ಕೂಡ ಶುಭ ಹಾರೈಕೆ ಬಂದಿದೆ. ಸ್ಟೂಡೆಂಟ್ಸ್ ಕೂಡ ಶುಭ ಹಾರೈಕೆ ಬಂದಿದೆ. ಹೇಗೆ ಅನಿಸ್ತಾ ಇದೆ ನಿಮಗೆ ಈ 18 ಔಟ್ಲೆಟ್ ನವರು ಈ ಸೂರಿನಲ್ಲಿದ್ದು ನಿಮ್ಮ ಕಾರ್ಯಕ್ರಮಕ್ಕೆ ಹೃದಯದಿಂದ ಅವರು ಶುಭಾಶಯವನ್ನು ಕೋರಿ ಉಡುಗೊರೆಯನ್ನು ನೀಡಿದ್ದಾರೆ. ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅವರ ಬಗ್ಗೆ ಹೇಳಲಿಕ್ಕೆ
ತುಂಬಾ ಇದೆ. ಯಾಕಂದ್ರೆ ನನಗೆ ತುಂಬಾ ಪ್ರೀತಿಯಿಂದ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರು ಎಲ್ಲರಿಗೂ ನಾನು ನನ್ನ ಸನ್ ಸಿಟಿ ಪ್ರಕಾರದಿಂದ ನನ್ನ ದೋಸೆ ಪಾಯಿಂಟ್ ವತಿಯಿಂದ ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. Thank you so much, Hanif ji. Thank you so much for giving an opportunity for me to work with you. Thank you so much. Please have a seat. And ಎರಡು ಉಡುಗೊರೆಯನ್ನ ನಾವಿಲ್ಲಿ ಕೊಡ್ತಾ ಇದ್ದೇವೆ. ಒಂದು ವಿಶ್ ಬ್ಯೂಟಿ ಲಾಂಚ್ ಕಡೆಯಿಂದ ಅದನ್ನು ತಾವು ವಿತರಿಸಬೇಕು. ಅದರ ಜೊತೆಗೆ ವಿಶ್ ಲಾಂಚ್ ನ ಮೇಡಮ್ ದಯವಿಟ್ಟು ವೇದಿಕೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ವಿಶ್ ಬ್ಯೂಟಿ ಲಾಂಚ್ ನ ಮೇಡಮ್ ದಯವಿಟ್ಟು ಬರಬೇಕು. ಅದೇ ರೀತಿ ಬ್ರಾಹ್ಮರಿ ಸೈಬರ್ ಅಂಡ್ ಜೆರಾಕ್ಸ್ ಸೆಂಟರ್ ನ ಮಾಲಕರಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಭಾಗವಹಿಸಿದ ಎಲ್ಲ ಪುಟಾಣಿಗಳಿಗೆ ಶುಭವನ್ನ ಹಾರೈಸ್ತಾ ಇದ್ದೇವೆ. ಸೊ ವಿನ್ನರ್ಸ್ ಅಂಡ್ ರನ್ನರ್ಸ್ ಎರಡು ಪ್ರೈಸ್ ಇದೆ. ನಾವು ಇಬ್ಬರನ್ನು ಕೂಡ ವಿನ್ನರ್ಸ್ ಅಂತಾನೆ ಘೋಷಣೆ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಸಣ್ಣ ಡಿಫರೆನ್ಸ್ ಅಲ್ಲಿ ಅವರು ವಿನ್ ಆಗಿದ್ದಾರೆ. ಸೊ ಪ್ರಥಮವಾಗಿ ಲಕ್ಷರವರೆಗೆ ಪ್ರಪ್ರಥಮ ಉಡುಗೊರೆ ಹೋದರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಹೋಗಬೇಡಿ, ಇನ್ನೂ ಕೂಡ ತುಂಬಾ ಗೇಮ್ಸ್ ಇದೆ. ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ದಿಸ್ ಶೋ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಅಂಡ್ ನೆಕ್ಸ್ಟ್ ಫಸ್ಟ್ ಪ್ರೈಸ್ ಅನ್ನ ನಾಸಿಮ್ ಅವರಿಗೆ ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. Thank you so much, please. Thank you so much for all. ನಿಮಗೆ ಕೂಡ ಇಲ್ಲಿ ವಿನ್ನರ್ಸ್ ನ ಗಿಫ್ಟ್ ವೋಚರ್ ಸಿಗ್ತದೆ. ರಾಯಲ್ ಮ್ಯಾಂಗ್ಳೂರ್ ದರ್ಬಾರಿಗೆ ಹೋಗಿ 150 ರೂಪಾಯಿಯ ಉಚಿತ ಊಟ ಅಥವಾ ಏನಾದರೂ ನಿಮಗೆ ಬೇಕಾದ್ರೆ ತಗೊಳ್ಳಿ. That is free for you and if you wish you can take your family to there and get 10% discount on about 300. Thank you so much. And next song we are ready to play here. Obviously and honorably Prakash is ready now and dance numbering. Anybody is ready for dancing here? Thank you.
ಬ್ಯಾರಿ ಅಪೇಕ್ಷೆ ಮೇರೆಗೆ ಬ್ಯಾರಿ ಪಾಟರು ನಿಂಗೆ ನಂಗೆ ಕೆ ಪಾಟ ಇಷ್ಟಪಟ್ಟುಲ್ಲ ಚೆಮ್ಮೆ ನಂಡ ಪರಿಸದ ಚಂಗೈಮಾರುಡ ಕರೋತಲು ಬಂದಿಟ್ಟು ಈ ಪಾಟ ಪಾಡೋಣ ರಿಕ್ವೆಸ್ಟ್ ಆಕೆ ಕಾರಣಕ್ಕೆ ಮಾತ್ರ ಈ ಪಾಟ ನಂಗೆ ಟೊಟ್ಟುಲ್ಲ ನಿಂಗೆ ಸಪೋರ್ಟ್ so when you give support definitely I am going to sing some more songs again okay ಇದು ಶಂಶುದ್ದೀನ್ ಮಡಿಕೇರಿ ಚೆಲ್ರವರಾಲು ಎಲ್ದಿ ಪ್ರಪ್ರಥಮ ಬ್ಯಾರಿ ಗೀತೆ ಇಟ್ಟಿಕರಿ ಐಲ ಕ್ಯಾಸೆಟ್ ಬಂದ ಪಾಟ ಇಟ್ಟಿಕರಿ ತೆಂಗರು ತೋಟത്തെ ಕಲಿಕಂಬು ಕಾತ್ತಿಗೆ ಎಲಂಗೆಲ್ಲ ಪಾರುಂಬು ചുറ്റുമ്പോ നിന്നിട്ട് ചഞ്ചാലേ പിടിച്ചിട്ട് അടിച്ചതിനുണ്ട സാലയ്ക്ക് പോകാൻ ഒരു നാളെ കടലോരത്തിൽ ചുറ്റുമ്പോ നിണ്ടുമ്പോ കണ്ടിട്ട് ചഞ്ചാലേ പിടിച്ചിട്ട് അടിച്ചതിനുണ്ട तू ही मुझको बता दे चाह में आना अपने तो दिल का बता दे चाह में आना तू ही मुझको बता दे चाहूं में आना अपने तो दिल का बता दे चाहूं में आना तू ही मुझको बता दे चाहूं में आना अपने तो दिल का बता दे चाहूं में आना इतना बता अपने अपने मुझको उसको लगी दिया दिल में है उसको मुझे दिया
का बता दे जाओ मेरा मेरे सपनों की रानी कब आएगी तू? अच्छा आए रुत मस्तानी कब आएगी तू? बीती जाए जिंदगानी कब आएगी तू? चलिया तू चलिया मेरे सपनों की रानी कब आएगी तू? आए रुत मस्तानी कब आएगी तू? बीती जाए जिंदगानी कब आएगी तू? चलिया आज चलिया अपने आधा है यारों से ज्यादा हंसना हसीनों आ गया हंसना हसीनों आ गया तेरा इंतजार करो धीरे धीरे दिल की जमीन तेरे नाम करो खुद करो तुम ये फिर ना कभी पाओ बोले बोले जिंदगी को अब तेरे हवाले करो सनम रे मेरा सनम रे सनम रे तुम मेरा सनम रे करम रे तू मुझसे करम रे सनम रे तुम मेरा सनम रे तुम मेरा सनम रे तुम मेरा सनम
ಇದರಲ್ಲಿ BHIM ಭೀಮ್ ಅಂತ ಕೆಳಗೆ ಬರೆದಿರ್ತದೆ ರೈಟ್. ಎಷ್ಟು ಜನರಿಗೆ ಅದರ ಬಗ್ಗೆ ಗೊತ್ತಿದೆ? ಕೈ ಎತ್ತಿ ನೋಡುವ. ಗೊತ್ತಿದ್ದವರು ದಯವಿಟ್ಟು ಆನ್ಸರ್ ಮಾಡಿ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ BIM ಭೀಮ್. ಇದರ ಉತ್ತರ ಯಾರಿಗೆ ಗೊತ್ತಿದೆ? ದಯವಿಟ್ಟು ಕೈ ಎತ್ತಿ. ಓಕೆ, ಅಲ್ಲಿಂದ ಒಬ್ರು ಕೈ ಎತ್ತಿದ್ದಾರೆ. ಉತ್ತರ ದಯವಿಟ್ಟು ಸಾಧ್ಯ ಇದ್ರೆ ಅದರ ಫುಲ್ ಫಾರ್ಮ್ ಅನ್ನ ಹೇಳಿ ನಿಮಗೆ ಉಡುಗೊರೆ ಪಡೆಯಬಹುದು. ಒಂದು ಅದ್ಭುತವಾದಂತಹ ಪ್ರಪ್ರಥಮ ಉಡುಗೊರೆ ಇಲ್ಲಿ ರಾರಾಜಿಸ್ತಾ ಇದೆ. ದೊಡ್ಡದಾದಂತಹ ಉಡುಗೊರೆ. ಇದನ್ನ ಪ್ರಸ್ತುತಪಡಿಸಿದ್ದಾರೆ SST ಫ್ಯಾಷನ್ ಅವರು. ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ TS ಲಾಂಡ್ರಿ ಅವರಿಗೂ, ಸ್ಟೂಡೆಂಟ್ಸ್ ನವರಿಗೂ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ನಮ್ಮ ಜೊತೆ ಸಹಕಾರ ಮಾಡಿದ ದಿ ಹೇರ್ ಮೆನ್ಸ್ ಸಲೂನ್ ಅವರಿಗೂ, ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ LJ ಅಯ್ಯಂಗಾರ್ಸ್ ನವರಿಗೂ, ಹಾಗ್ವಾಟ್ಸ್ ನವರಿಗೂ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಡುಗೊರೆಯನ್ನು ನೀಡಿ ಸಹಕರಿಸಿದ ಫೋಕಸ್ ಮೋಟರ್ಸ್ ಡ್ರೈವಿಂಗ್ ಸ್ಕೂಲ್ ನವರಿಗೂ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಮತ್ತೆ ಅದೇ ರೀತಿ ಸಾಕಷ್ಟು ಜನ ಹಿನ್ನೆಲೆಯಲ್ಲಿ ನಮ್ಮ ಜೊತೆಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಅದರಲ್ಲಿ ಮಿರಾಕಲ್ ಗಿಫ್ಟ್ ಸೆಂಟರ್, ಮಿರಾಕಲ್ ಗಿಫ್ಟ್ ಶಾಪ್ ಅವರು ನಮಗೆ ಬಹಳ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಸೊ ಕೊನೆಯ ಪ್ರಶ್ನೆ, BHIM ದ ಶಾರ್ಟ್ for Bharat dash dash dash. ಸೊ ನಾನು ನಿಮಗೆ ಕ್ಲೂ ಕೊಟ್ಟಿದ್ದೇನೆ. ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ದಯವಿಟ್ಟು ಉತ್ತರ ಹೇಳಿ ಈ ಬಹುಮಾನವನ್ನು ಪಡೆದುಕೊಳ್ಳಿ ಅಂತ ಕೇಳ್ತಾ ಇದ್ದೇನೆ. ಎಷ್ಟು ಜನ ಗೊತ್ತಿದೆ? Please come on stage. ಭಾರತ್ ಅನ್ನ ಅರ್ಧದಲ್ಲಿ ಕೊಲ್ಬೇಡಿ, ಕರೆಕ್ಟ್ ಹೇಳಿ. ಭಾರತ್ ಇಂಟರ್ಫೇಸ್ ಆಫ್ ಮನಿ. ಭಾರತ್ ಇಂಟರ್ಫೇಸ್ ಆಫ್ ಮನಿ. ಸೊ ಯು ಆರ್ ನಿಯರೆಸ್ಟ್ ಟು ದಟ್. ಭಾರತ್ ಇಂಟರ್ಫೇಸ್ ಆಫ್ ಮನಿ. ಭಾರತ್ ಇಂಟರ್ಫೇಸ್ ಆಫ್ ಮನಿ ಅಂತ ಹೇಳಿದ್ರೆ ಸ್ವಲ್ಪ ಅಪ್ಪಿದೆ, ಸ್ವಲ್ಪ ತಪ್ಪಿದೆ, ಸ್ವಲ್ಪ, ಬಟ್ 99% ಓಕೆ ಇದೆ. Bharat Interforce Money is the right answer. Please put your hands together for this guy. Everyone, please. ದಯವಿಟ್ಟು ವೇದಿಕೆಗೆ ಬನ್ನಿ. ಇಲ್ಲ. It is payment for money app. This is the app. ಎಷ್ಟು ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದೀರಾ? Around 3 maybe 3 2.5 like 2.5 years, 2.5 month, 2.5 day, 1.5 year. 1.5 year. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ನಿಮ್ಮ ಹೆಸರು ಸರ್? ಅರಫಾತ್ ಅವರಿಗೆ ಒಂದು ಒಳ್ಳೆಯ ಉಡುಗೊರೆ ಸಿಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಹರಪತ್ರವನ್ನು ಹುರಿದುಂಬಿಸಬೇಕು. This is a prize gift from Hogwarts. ಯಾರಾದ್ರೂ ಇದ್ದೀರಾ? Hogwarts ನ ಮಾಲಕರು ದಯವಿಟ್ಟು ಇದ್ರೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. Hogwarts. No. ಜೊತೆಗೆ ನಿಮಗೆ ಸಿಗ್ತಾ ಇದೆ ಇನ್ನೊಂದು ಉಡುಗೊರೆ. ಮ್ಯಾಂಗ್ಳೂರ್ ದರ್ಬಾರಿಂದ ಒಂದು ಗಿಫ್ಟ್ ವೋಚರ್ ಸಿಗ್ತಾ ಇದೆ. So worth 150 rupees. It's absolutely free. Thank you so much for participating. ಅದೇ ರೀತಿ ಎಷ್ಟು ಜನರಿಗೆ ಇನ್ನೊಂದು ಫುಲ್ ಫಾರ್ಮ್ ಕೇಳ್ತಾ ಇದ್ದೇನೆ, ಎಷ್ಟು ಜನರಿಗೆ ಗೊತ್ತಿದೆ ಕೇಳಿ. ನಾನು ಆಗ್ಲೇ ಕೇಳಿದೆ ZEROX Xerox. ಅದರ ಬಹುಮಾನ ಯಾರಿಗೆ? ಅಲ್ಲಿ ಆಲ್ರೆಡಿ ಒಬ್ರು ಹೇಳಿದ್ದಾರೆ, ಅವರು ಇದ್ದಾರಾ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ಇದ್ರೆ ವೇದಿಕೆಗೆ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೊ ಕೊನೆಯದಾಗಿ ಒಂದು ಗೀತೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಜೋಕಿ. ಚಪ್ಪಾಳೆ ಬರ್ಬೋದಾ?
ಥ್ಯಾಂಕ್ ಯು. ಸೊ ಕೊನೆಯ ಪ್ರಶ್ನೆಗೆ ಉತ್ತರವನ್ನು ನೀಡಿದರೆ ಆಗ ಒಂದು ಪ್ರಶ್ನೆಯನ್ನ ನಾನು ಕೇಳಿದೆ. ಸ್ವಲ್ಪ ಸಣ್ಣ ಮಿಸ್ಟೇಕ್ಸ್ 99% ಅಂತ ಹೇಳಿದೆ. ಸೊ ದಯವಿಟ್ಟು ವೇದಿಕೆಗೆ ಬನ್ನಿ, ನಿಮಗೊಂದು ಉಡುಗೊರೆ ಇದೆ, ಕೊಡ್ಲಿಕ್ಕೆ ಮರ್ತೋಯ್ತು, ಕ್ಷಮೆ ಇರಲಿ. ಸೊ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಭಾಗಿಯಾಗಿದ್ದಾರೆ, ಫಾತಿಮತ್ ರನಾ ಅಂತ ಹೆಸರು ಬಂದಿದೆ. ಸೊ ದಯವಿಟ್ಟು ವೇದಿಕೆಗೆ ಬರಬೇಕು. ಜೆರಾಕ್ಸಿನ ರೈಟ್ ಆನ್ಸರ್ ಅನ್ನು ಅವರು ಕೊಟ್ಟಿದ್ದಾರೆ. ಅದರ ಡೆಫಿನೇಷನ್ಸ್ ನಿಮಗೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಜೆರಾಕ್ಸಿನ ಫುಲ್ ಫಾರ್ಮ್ ನನಗೂ ಗೊತ್ತಿರಲಿಲ್ಲ. The name Xerox was taken from the term xerography, which means dry writing, ಒಣಗು ಅಕ್ಷರ ಅಂತ ಅದಕ್ಕೆ ಉತ್ತರ ಬರ್ತದೆ. ಅದು ಗ್ರೀಕ್ ಭಾಷೆಯಲ್ಲಿದೆ. Xerox ಫುಲ್ ಫಾರ್ಮ್ ಗ್ರೀಕ್ ಭಾಷೆಯಲ್ಲಿದೆ. ಡ್ರೈ ಅಂಡ್ ಗ್ರಫಿ ಮೀನಿಂಗ್ಸ್ ಇಸ್ ರೈಟಿಂಗ್ ಅಂಡ್ ಶಾರ್ಟೆಡ್ ಯೂಸಿಂಗ್ ದಿ ಮಾಡೆಲ್ ಆಫ್ ದಿ ನೇಮ್ ಆಫ್ Kodak. The other large technology companies registers at the time suggest Xerox full form. So this is the right answer. Rana Fatima, you are the absolutely winner of this event, and this is the prize goes to Miss Rana Fatima. Please come on the stage and have it, and everybody please put your hands together for this lovely girl, and this prize goes to her. ಒಬ್ಬ ಜೋರಾದ ಚಪ್ಪಾಳೆ. ತುಂಬಾ ಕಷ್ಟದ ಪ್ರಶ್ನೆ, ಕಷ್ಟದ ಉತ್ತರ ಬರ್ಲಿಕ್ಕೆ ಹೇಳ್ತಾ ಇರಲಿಲ್ಲ, 10 ಸಲ ಹೋಗಿ ಕರಿಬೇಕು. Thank you so much, Rana, and participating in this show. And second, she is already given the answers. Already ನಮ್ಮ ಜೊತೆಯಲ್ಲಿ ಫೋಕಸ್ ರವರು ವೇದಿಕೆಗೆ ಬರಬೇಕು. ಫೋಕಸ್ ಡ್ರೈವಿಂಗ್ ಸ್ಕೂಲ್ ದಯವಿಟ್ಟು ಎಲ್ಲಿದ್ರು ನಮ್ಮ ಹಿರಿಯನ್ನ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತುಂಬಾ ಸಲ ಕರೆದಿದ್ದೇನೆ, ಅವ್ರು ಬರ್ತಾ ಇರ್ಲಿಲ್ಲ. ತುಂಬಾ ನಾಚಿಕೆ ಸ್ವಭಾವದ, ನೋಡ್ಲಿಕ್ಕೆ ಮಾತ್ರ ಎತ್ತರ ಉದ್ದ ಇದ್ದಾರೆ, ಆದ್ರೆ ನಾಚಿಕೆ ಸ್ವಲ್ಪ ಜಾಸ್ತಿ. ದಯಮಾಡಿ ತಮ್ಮ ಅಭಯ ಹಸ್ತದಿಂದ ವಿನ್ನರಿಗೆ ಈ ಒಂದು ಉಡುಗೊರೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. Thank you so much for participating in this show again. The lovely baby here, and ನಿಮ್ಮ ಹೆಸರು ಶಿಜಾ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಕೊನೆಯದಾಗಿ ಒಂದು ಡ್ಯಾನ್ಸ್ ನಂಬರಿಂಗ್ ಸಾಂಗ್, ನಾನ್ ಸ್ಟಾಪ್ ಸಾಂಗ್ ಕೊಡ್ತೇನೆ. ತದನಂತರ ನಮ್ಮ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ದೋಸಾ ಪಾಯಿಂಟಿನ ಸರ್ವ ಸದಸ್ಯರಿಗೂ, ದೋಸಾ ಪಾಯಿಂಟ್ನ ಮಾಲಕರಿಗೆ ಮತ್ತು ಸರ್ವರಿಗೂ ಕೂಡ ನಮ್ಮ ಧನ್ಯವಾದವನ್ನು ನಾವು ಸಮರ್ಪಿಸುತ್ತಾ, ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹಕಾರಿಯಾಗಿ ನೀಡಿದಂತಹ ಮ್ಯಾಂಗ್ಳೂರ್ ದರ್ಬಾರ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ಸ್ಪೆಷಲ್ ಆಗಿ ತಂದೂರ್ ಸ್ಟ್ರೀಟ್ ಶವರ್ಮಾ, ಟಿಕ್ಕಾ, ಅಲ್ಫಾಮ್ ನಮ್ಮ ಬದಿಯಲ್ಲಿದೆ. ಜೊತೆಗೆ ಡೋಂಗ್ರಿ ಸ್ಟ್ರೀಟ್, ಅದರ ಪಕ್ಕದಲ್ಲಿ ಚಾಯ್ವಾಲಾ, ಅದರ ನೆಕ್ಸ್ಟ್ ಅಲ್ಲಿ ಫುಡ್ ನೆಸ್ಟ್ ರೆಸ್ಟೋರೆಂಟ್, ಅದರ ಪಕ್ಕದಲ್ಲಿ ಪಿಜ್ಜೇರಿಯಾ. ಸೊ ಪಿಜ್ಜಾದ ಕ್ವೆಶ್ಚನ್ ಕೇಳಿದ್ದೇನೆ, ಅದಕ್ಕೆ ಯಾರು ಆನ್ಸರ್ ಮಾಡಲಿಲ್ಲ. ಗೊತ್ತಿದ್ರೆ ದಯವಿಟ್ಟು ಬನ್ನಿ, ನಿಮಗೂ ಕೂಡ ಒಂದು ಉಡುಗೊರೆ ಇಲ್ಲಿ ಕಾಯ್ತಾ ಇದೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ದ ಲಾಸ್ಟ್ ಸಾಂಗ್ ಪ್ರೆಸೆಂಟಿಂಗ್ ಹಿಯರ್ ಫ್ರಮ್ ಬಾದಿಶಾ ಬುತೂರ್ ಅಂಡ್ ಪ್ರಕಾಶ್ ಮಹಾದೇವ.
ಕಾರ್ಯಕ್ರಮದ ಕೊನೆಯಲ್ಲಿದ್ದೇವೆ. ಒಂದು ಗೇಮ್ಸ್ ನಂತರ ನಮ್ಮ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯವಾಗಲಿದೆ. 10 ಮಕ್ಕಳು ದಯವಿಟ್ಟು ವೇದಿಕೆಗೆ ಬನ್ನಿ. 10 ವರ್ಷಕ್ಕಿಂತ ಮೇಲ್ಪಟ್ಟ 10 ಮಕ್ಕಳು ಇಲ್ಲ 10 ಯುವಕರು ಯಾರಾದ್ರೂ ಬೇಗ ಬಂದವರಿಗೆ ಪ್ರಶಸ್ತಿ. About 10 years old boys only. About 10 years old boys. About 10 years old boys and girls. 10 years old. Is you? You are about 10 years? Games, yes. How old are you? ಇಲ್ಲ. Please ಕೂತ್ಕೊಳ್ಳಿ. 10 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮಾತ್ರ. ಕೊನೆಯ ಗೇಮ್ಸ್ 10 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ. ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. About 10 years. Yeah, you are 10 years. And you? Poundu. You? 10 years. You? 11 years. 12 years. Are you serious? Etna class? Third standard. You are not at 10 years old. Please have a seat. And you? 10. Which class? Third. How can? No possible. 4th standard. 10 years old. ದಯವಿಟ್ಟು ಕೂತ್ಕೊಳ್ಳಿ. ಮಕ್ಕಳು fourth. So 4th standard. You? 5th standard. Okay. So straight ಆಗಿ ನಿಂತ್ಕೊಳ್ಳಿ. How old are you? ಎತ್ತರ ವರ್ಷ? 6. Kill. So about 10 years and rest of the kids please go down. ದಯವಿಟ್ಟು ಸ್ವಲ್ಪ ಮಕ್ಕಳನ್ನು ನೋಡ್ಕೊಳ್ಳಿ. How old are you? 17. 17 year old. Oh my goodness. She is 17 years old. Right? ಎತ್ತರ ವರ್ಷ? ನಿಕ್ ಎತ್ತರ ವರ್ಷ? 7. Okay, please. 7. Only 7. Okay, please kill. Nabili kill. Okay. So 10 years old boys and girls is here. The first question I'll tell you. That's a game, okay? You are ready now? Pakka. So it's a tongue twisting question. Okay, tongue twisting words. Okay. Illiba first. ಕಾಗೆ ನಾನು ಹೇಳಿದಾಗ ಹೇಳು. ಕಾಗೆ, ಕಪ್ಪು, ಗೂಬೆ, ಕೆಂಪು. ವಿದೌಟ್ ಮಿಸ್ಸಿಂಗ್ ಹೇಳ್ಬೋದಾ? ವಿದೌಟ್ ಮಿಸ್ಸಿಂಗ್ ಹೇಳ್ಬೋದಲ್ಲ? ಓಕೆ. ಸೊ ಶಿ ಇಸ್ ರೆಡಿ. ಒಬ್ಬ ಜೋರಾದ ಚಪ್ಪಾಳೆ ಬರಲಿ. ನಿಮ್ಮ ಹೆಸರು? ನಿಮ್ಮ ಹೆಸರು? ಸಿಮ್ರಾ. ಓಕೆ, ಸಿಮ್ರಾ. ಓಕೆ. ಕಾಗೆ ಅವರು ಫಸ್ಟ್ ಗೆ ಹೆಸರು ಹೇಳುವಾಗ ಕಾಗೆ ಅಂತ ಹೇಳಿದ್ರು. ನಿಮ್ಮ ಹೆಸರು ಕೇಳಿದೆ ಆಯ್ತಾ? ಕಾಗೆ, ಕಪ್ಪು, ಗೂಬೆ, ಕೆಂಪು. ಫಾಸ್ಟ್ ಆಗಿ ಹೇಳ್ಬೇಕು. ಓಕೆ, ಸ್ಟಾರ್ಟ್. ಕಾಗೆ, ಕಪ್ಪು, ಗೂಬೆ, ಕೆಂಪು. ಫಾಸ್ಟ್ ನಾನ್ ಸ್ಟಾಪ್. ಕಾಗೆ, ಕಪ್ಪು, ಗೂಬೆ, ಕೆಂಪು. 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 ಕಾಗೆ ಕೆಂಪು. ಕಾಗೆ ಬಿ ಬೋತ್. ಥ್ಯಾಂಕ್ ಯು. And you?
Okay. I'll count 10 in my mind. You have to say fast. Kage kappu gube kempu. Kage kappu gube kempu, 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 kage kappu gube kappe. ಗೂಬೆ ಕಪ್ಪೆ ಎಲ್ಲ ಕೆಂಪೆ ಮಾರ್ರೆ ಒಂದು ವಾನಮ್ಯದ ಪ್ರಾಣಿ ಅದು ಜೋಕುಲ್ಕೊಂಡು ಅಂಚನೆ ಕಾಗೆ ಕಪ್ಪು ಗೂಬೆ ಕಪ್ಪು ಕಾಗೆ ಕಪ್ಪೆ ಗೂಬೆ ಕಪ್ಪೆ ಪೂರ ಕಪ್ಪೆನೆ ವಾಟ್ ಇಸ್ ದಿಸ್ ಕಮ್ ಆನ್ ಅಂಡ್ ಯು ಕಾಗೆ ಕಪ್ಪು ಗೂಬೆ ಕೆಂಪು 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 ಕಾಗೆ ಕಪ್ಪು. Okay, nice. So ಕಾಗೆ ಅಂದ್ರೆ ಏನು ಗೊತ್ತಿದೆಯಾ? You know what is ಕಾಗೆ? What? ಗೂಬೆ. What means ಗೂಬೆ in Kannada? Owl. Okay. So next, as Salman Khan is here right now, agले prize ಅನ್ನು ತಗೊಂಡು ಹೋಗಿದ್ದೀರಾ? Okay, start ಮಾಡಿ fast. ಕಾಗೆ ಕಪ್ಪು ಗೂಬೆ ಕೆಂಪು ಕಾಗೆ ಕಪ್ಪು ಗೂಬೆ ಕೆಂಪು ಕಾಗೆ ಕಪ್ಪು ಗೂಬೆ ಕೆಂಪು ಕಾಗೆ ಕಪ್ಪು ಕೆಂಪು ಕಾಗೆ ಕೆಂಪು ಕಾಗೆ ಕಪ್ಪು ಗೂಬೆ ಇದು ಕಾಗೆಗೆಲ್ಲ ಕೆಂಪು ಮಲ್ತು ಬಡಿಯರತ್ತ ಮಾರ ಪಾಯಿಂಟ್ ಹಾಕಿದೆ ಇದು ಓವಿ ಏಷ್ಯನ್ ಪಾಯಿಂಟ್ ಕಾಗೆ ಇಂಚೆಗೆ ಪಾರ್ಟಿಸಿಪೇಟಿಂಗ್ ದಿಸ್ ಶೋ ದ ಲಾಸ್ಟ್ ಬಟ್ ನಾಟ್ ಇನ್ ದ ಲಿಸ್ಟ್ ಇಸ್ ಸಲ್ಮಾನ್ ಖಾನ್ ಡಬಲ್ ಓಕೆ ಯುವರ್ ನೇಮ್ ಮೊಹಮ್ಮದ್ ಕಾಶಿಫ್ ಮೊಹಮ್ಮದ್ ಕಾಗೆ ಅಲ್ಲ ಕಾಶಿಫ್ ಸಾರಿ ಕಾಗೆ ಕಪ್ಪು ಕೂಬೆ ಕೆಂಪು 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 ಕಾಗೆ ಕಪ್ಪು ಕೂಗೆ ಕೆಂಪು ಕಾಗೆ ಕಪ್ಪು ಕೂಬೆ 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 ಕೆಂಪು ಕಾಗೆ ಕಪ್ಪು ಕೂಗೆ ಕೆಂಪು. ಬಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮಗೆ ಉಡುಗೊರೆಯನ್ನು ಕೊಟ್ಟಂತಹ ಎಲ್ಲ ಮಹನೀಯರು ಸಾಧ್ಯ ಇದ್ರೆ ದಯವಿಟ್ಟು ವೇದಿಕೆಗೆ ಒಮ್ಮೆ ಬರಬೇಕು. ಕೊನೆಯ ಕಾರ್ಯಕ್ರಮ, ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಉಡುಗೊರೆ ಸಾಕಷ್ಟಿದೆ, ಅದನ್ನು ಮಕ್ಕಳಿಗೆ ಹಂಚಬೇಕು. ಮೊಹಮ್ಮದ್ ಹನೀಫ್ ಸರ್ ಎಲ್ಲಿದ್ರು ಸಹಕಾರವನ್ನು ಬಹಳಷ್ಟು ಕೊಟ್ಟಿದ್ದಾರೆ ಪ್ರಚಾರದಲ್ಲಿ, ಅವರಿಗೂ ಸ್ವಾಗತ. ಅದೇ ರೀತಿ ಬೀಯಿಂಗ್ ಮ್ಯಾಂಗ್ಳೂರಿಯನ್ ನೀವು ನೋಡಬೇಕು, ಎಷ್ಟು ಜನರ ಹತ್ರ ಇನ್ಸ್ಟಾಗ್ರಾಮ್ ಇದೆಯಾ, ಅವರು ಯು ಹ್ಯಾವ್ ಟು ಫಾಲೋ ಬೀಯಿಂಗ್ ಮ್ಯಾಂಗ್ಳೂರಿಯನ್ ಅಂಡ್ ಕಲಾ. ಅವರಿಗೆ ಒಂದು ಓಚಸ್ ಅನ್ನ ನಮ್ಮ ಮಾಲಕರು ನೀಡ್ತಾ ಇದ್ದಾರೆ, ಹನೀಫ್ ಸಾಬ್ರು ನೀಡ್ತಾ ಇದ್ದಾರೆ. 150 ರೂಪಾಯಿ ವರ್ತ್ ನೀವು ಫುಡ್ ಅನ್ನ ಅಲ್ಲಿ ಉಚಿತವಾಗಿ ಪಡಿಬಹುದು. ಫ್ಯಾಮಿಲಿ ಕರ್ಕೊಂಡು ಹೋದ್ರೆ 10% ರಿಯಾಯಿತಿ, 300 ರೂಪಾಯಿಗಿಂತ ಮೇಲ್ಪಟ್ಟು ಮಾಡಿದ್ರೆ. ಸೊ ಅದೇ ರೀತಿ ಎರಡನೇ ಉಡುಗೊರೆ ಫೋಕಸ್ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಅವರು ನೀಡ್ತಾ ಇದ್ದಾರೆ. 2 ಉಡುಗೊರೆ. ವಾಟ್ಸ್ ಎ ಗ್ರೇಟ್ ಐಡಿಯಾ ಸರ್. ಇಟ್ಸ್ ಪಾಸಿಬಲ್ ಬಟ್ ಸ್ಟಿಲ್ ಓಕೆ. ಹೋಗ್ವರ್ಸ್ ನ ವತಿಯಿಂದ ಅವರಿಗೆ ಉಡುಗೊರೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ 3ನೇಯ ಉಡುಗೊರೆಯನ್ನ ನಮ್ಮ ಪುಟಾಣಿಗೆ TS ಲಾಂಡ್ರಿ ಅವರು ನೀಡ್ತಾ ಇದ್ದಾರೆ. Okay, thank you so much participating in this show. And 5ನೇಯ ಉಡುಗೊರೆಯನ್ನ ನಮ್ಮ ಸ್ಟೂಡೆಂಟ್ಸ್ ಕಂಪನಿ ಅವರು ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ದಯವಿಟ್ಟು ಹೋಗಿ. 6ನೇಯ ಉಡುಗೊರೆಯನ್ನ ಹೇರ್ ಮೆನ್ಸ್ ಸಲೂನ್ ಅವರು ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ದಿಸ್ ಶೋ. ಅಂಡ್ ಕೊನೆಯ ಬ್ರಾಹ್ಮ ರಿಸರ್ವೇಶನ್ ಅವರು ಇದ್ರು ಕೂಡ ವೇದಿಕೆಗೆ ಬರಬೇಕು ಅಂತ ನಾನು ಸಾಕಷ್ಟು ಸಲ ಕರೆದಿದ್ದೇನೆ. ಸೊ ಸಹಕಾರ ನೀಡಿದಂತಹ ನಮ್ಮ ವತಿಯಿಂದ ಕೇಕ್ ಶಾಪ್ ವತಿಯಿಂದ ಒಂದು ಉಡುಗೊರೆಯನ್ನ ಮಿರಕಲ್ ಶಾಪ್ ನವರಿಗೆ ಮೊಹಮ್ಮದ್ ಹನೀಫ್ ಅವರು ನೀಡ್ತಾ ಇದ್ದಾರೆ. ಅವರು ಬಹಳಷ್ಟು ಹಿನ್ನೆಲೆಯಲ್ಲಿ ಸಹಕಾರ ಮಾಡಿದ ಕಾರಣಕ್ಕಾಗಿ ಸೊ ಇವರ ಕೈಗೆ ಜೆರಾಕ್ಸ್ ಕಂಪನಿಯವರು ದಯವಿಟ್ಟು ಇದ್ರ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಲೂನ್ ವತಿಯಿಂದ ಒಂದು ಅದ್ಭುತವಾದಂತಹ ಉಡುಗೊರೆ ಪುಟಾಣಿಗೆ ಸಿಗ್ತಾ ಇದೆ. ಕಾಗೆ ಕಪ್ಪು ಗೂಬೆ ಕೆಂಪು ಪಾರ್ಟಿಸಿಪೇಟ್ ಮಾಡಿದಂತಹ ಹುಡುಗರಿಗೆ. ಸೊ ಕೊನೆಯದಾಗಿ ಸ್ಟೂಡೆಂಟ್ಸ್ ವತಿಯಿಂದ ನಾವು ಉಡುಗೊರೆಯನ್ನು ಮೊಹಮ್ಮದ್ ಹನೀಫ್ ಸರ್ ಪರವಾಗಿ ನೀಡ್ತಾ ಇದ್ದೇವೆ. ಎಲ್ಲ ಮಕ್ಕಳು ಬಂದ್ರೆ ಉಡುಗೊರೆ ಇಲ್ಲ, ವೋಚರ್ಸ್ ಮಾತ್ರ ಕೊಡಬಹುದು. ಸೊ ಹನೀಫ್ ಸರ್ ಅವರು ಪಾರ್ಟಿಸಿಪೇಟ್ ಮಾಡಿದ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ವೋಚರ್ಸ್ ಇದೆ, ದಯವಿಟ್ಟು ಕೂತ್ಕೊಳ್ಳಿ. ದೊಡ್ಡವರು ಬಂದಿದ್ದೀರಿ, ಮಕ್ಕಳಿಗೆ ಮಾತ್ರ 5ನೇ ಕ್ಲಾಸ್ಗಿಂತ ಮೇಲ್ಪಟ್ಟು ಹೋಗುವ ಮಕ್ಕಳಿಗೆ ಮಾತ್ರ ಈ ಉಡುಗೊರೆ ಸಲ್ತದೆ. ಎಲ್ಲರಿಗೆ ವೋಚರ್ಸ್ ಅನ್ನ ಕೊಡ್ತಾ ಇದ್ದಾರೆ.
ವರ್ತ್ ಫುಡ್ ಅನ್ನ ನಮ್ಮ ಮ್ಯಾಂಗ್ಳೂರ್ ದರ್ಬಾರ್ ಹೋಟೆಲ್ ವತಿಯಿಂದ ನಿಮಗೆ ಸಿಗ್ತದೆ. ಯು ಕ್ಯಾನ್ ಹ್ಯಾವ್ ಎ ಫುಡ್ 100 rupees ವರ್ತ್, ಓಕೆ, ಅಂಡ್ 100 rupees ವರ್ತ್. ಎರಡು ಪ್ರೈಸ್ ಇದೆ.